ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆ ಕುಂಭದ್ರೋಣ ಸುರಿದಿದೆ, ಆದರೂ ನದಿಗಳು ಬತ್ತಿದೆ ಅಂದರೆ ಏನಪ್ಪ ಇದು? ಬಹುಶಃ ನಾವು ಆಶ್ಚರ್ಯ ಪಡಬೇಕಾಗುತ್ತೆ ಮತ್ತು ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾದಂಥ ಕಾಲಘಟ್ಟವು ಕೂಡ ಹೌದಾಗಿದೆ. ಹೌದು, ಈ ಹಿಂದೆ ಮಳೆ ಬಂದಿದೆ, ವಿಪರೀತವಾದ ಮಳೆ. ಎಲ್ಲ ಕೂಡ ಪಶ್ಚಿಮ ಘಟ್ಟದಿಂದ ಹಿಡಿದು ಕರಾವಳಿಯವರೆಗೂ ಕೂಡ ಇಡೀ ಮಳೆ ನೀರು ತೊಯ್ದು ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ಒಂದೆಡೆಯಾದರೆ, ಮತ್ತೊಂದೆಡೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವೇ ದಿನಗಳಲ್ಲಿ ಬರದ ಪರಿಸ್ಥಿತಿ ಬರುತ್ತದೋ ಅನ್ನುವಂಥ ಒಂದು ಮುನ್ಸೂಚನೆ ಕೊಡುವಂಥ ರೀತಿಯಲ್ಲಿ ಆಗಿಬಿಡ್ತದೆ ಅಂತ ಅನ್ನುವಂಥದ್ದು. ಈ ಪ್ರಕೃತಿಗೆ ಏನಾಗಿದೆ ಅಂತ ಕೇಳಿದರೆ, ಏನಾಗಿದೆ ಅಂತ ಅನ್ನೋದಕ್ಕಿಂತ ನಾವೇನು ಮಾಡ್ತಾ ಇದ್ದೇವೆ ಅಂತ ಅನ್ನೋದು ಚರ್ಚೆ ಮಾಡೋದು ಬಹಳ ಅಗತ್ಯವಾದದ್ದು ಈ ಕಾಲಘಟ್ಟದಲ್ಲಿ ಅಂತ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಜೊತೆಗೆ ಈ ಬಗೆಗೆ ಚರ್ಚೆ ಮಾಡಲಿಕ್ಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಭೂಗರ್ಭಶಾಸ್ತ್ರದ ಪ್ರಮುಖರು, ಜೊತೆ ಭೂಗರ್ಭಶಾಸ್ತ್ರಜ್ಞರಾದಂಥ ಡಾಕ್ಟರ್ ಗಂಗಾಧರ ಭಟ್ ಅವರಿದ್ದಾರೆ. ಜೊತೆಗೆ ನಮ್ಮ ಜೊತೆಗೆ ನವೀನ್ ನಾಯಕ್ ಅವರು, NECF ಇದರ ಉಳ್ಳಾಲ ವಲಯದ ಅಧ್ಯಕ್ಷರಾಗಿರೋ ನವೀನ್ ನಾಯಕ್ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಸರ್, ಬಹುಶಃ ಇತ್ತೀಚಿನ ಕೆಲವು ದಿನಗಳಿಂದ ಈಚೆಗೆ ಬಂದಂಥ ವರದಿ, ಆಚೆಗಿನ ವರದಿಯ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ, ಏನಪ್ಪ ಮಳೆ ಅಂತ ಹೇಳಿ ಒಂದಷ್ಟು ನಾವು ಗೋಗರ್ಧದೆಲ್ಲ ಆಗಿದೆ. ಆದರೆ ಇದೀಗ ಬಂದಿರುವಂಥ ವರದಿಯನ್ನು ನೋಡಿದರೆ ಈಗೆಲ್ಲ ನಮ್ಮ ನದಿಗಳು, ಕರಾವಳಿಗೆ ಹರಿದು ಬರುವಂಥ ಎಲ್ಲ ನದಿಗಳು ಬತ್ತಿ ಹೋಗುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾವೆ. ಅಷ್ಟು ಬೇಗ ಎಲ್ಲ ನೀರು ಎಲ್ಲಿಗೆ ಹೋಯಿತು ಅನ್ನುವಂಥರ ಮಟ್ಟಿಗೆ ನಾವು ಚಿಂತಿಸುವಂಥ ಪರಿಸ್ಥಿತಿ ಏನಿದು, ಏನು ಹೇಳ್ತೀವಿ? ಒಳ್ಳೆ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ, ಅವತ್ತು ನಮ್ಮಲ್ಲಿ ಭೂಕುಸಿತ ಆಯಿತು ಪಶ್ಚಿಮ ಘಟ್ಟಗಳಲ್ಲಿ. ಈಗ ನೇತ್ರಾವತಿ ಅಥವಾ ಗುರುಪುರ ನದಿ ಅಥವಾ ಸೀತಾಸ್ವರ್ಣ, ಚಕ್ರಕೊಲ್ಲೂರು, ಹಾಲಾಡಿ, ನಾನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ದೇನೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ನದಿಗಳು, ಬಹುಶಃ ಶಾಂಭವಿ ಮತ್ತು ಪಾವಂಜ ನದಿಗಳು ಎರಡನ್ನು ಬಿಟ್ಟು ಉಳಿದ ಎಲ್ಲಾ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ಮೊನ್ನೆಯ ಭೀಕರ ಮಳೆಗೆ ಏನಾಯ್ತು ಅಂತ ಹೇಳಿದ್ರೆ, ಹೆಚ್ಚಿನ ಪ್ರದೇಶಗಳಲ್ಲಿ ಭೂಕುಸಿತವಾಗಿ ಭೂಮಿಯ ಮೇಲ್ಮೈ ಮಣ್ಣೆಲ್ಲ ಕೊಚ್ಚಿಕೊಂಡು ಬಂದಿದೆ. ಕೆಲವು ಪ್ರದೇಶದಲ್ಲಿ ನಾನು ಸರ್ವೆ ಮಾಡಿದ್ದೆ, ಸುಮಾರು ಕಡೆ ಮಣ್ಣು ಸುಮಾರು ಒಂದು 10ರಿಂದ 15 ಮೀಟರ್ ಅಷ್ಟು ಥಿಕ್ನೆಸ್ ಇದೆ ಹೆಚ್ಚಿನ ಕಡೆಯಲ್ಲಿ, ಗುಡ್ಡದ ಬೆಟ್ಟಗಳ ಮೇಲೆ. ಬಹುಶಃ ಅದೆಲ್ಲ ಕುಸಿದು ಬಂದು ಕೆಳಗಡೆ ನೀರಿನೊಟ್ಟಿಗೆ ಹೋಗಿರೋದ್ರಿಂದ ಈಗ ಮೇಲ್ಮೈಯಲ್ಲಿ ಇಂಗಿ ಅದು ನೀರು ಹೊರತೆಯಾಗಿ ಕೆಳಗಡೆ ಬರುವಂತದ್ದೊಂದು ಸಂಪ್ರದಾಯ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಇವತ್ತು ನೀರು ಬರೇ ಮೇಲಿನ ಕಲ್ಲುಗಳು ಎಕ್ಸ್ಪೋಸ್ ಆಗಿವೆ ಸುಮಾರು ಕಡೆ. ನಮಗೆ ಗೊತ್ತಿದ್ದ ಹಾಗೆ ಲ್ಯಾಂಡ್ ಸ್ಲೈಡ್ ಆದ ಪ್ರದೇಶಗಳು, ಜನವಸತಿ ಪ್ರದೇಶಗಳಲ್ಲಿ ಆದದ್ದನ್ನು ನಾವು ಹೋಗಿ ಸರ್ವೆ ಮಾಡಿದ್ದೇವೆ. ಬಟ್ ಜನವಸತಿ ಅಲ್ಲದ ಪ್ರದೇಶಗಳಲ್ಲೂ ಸುಮಾರು ಕಡೆ ಇದು ಭೂಕುಸಿತ ಆಗಿದೆ. ಭೂಕುಸಿತ ಆದ್ರಿಂದ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗೋದ್ರ ಜೊತೆಗೆ ನಾವು ಹ್ಯೂಮಸ್ ಅಂತ ಹೇಳ್ತೇವೆ, ಎಲೆ ಮತ್ತು ಮರಗಳ ಎಲ್ಲ ಎಲೆ ಬುಡದಲ್ಲೇ ಬಿದ್ದು ಅದರಿಂದ ಹ್ಯೂಮಸ್ ಫಾರ್ಮೇಷನ್ ಆಗಿ, ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಫಾರ್ಮೇಷನ್ ಆಗಿ ನೀರು ಇಂಗುವಿಕೆಗೆ ಒಂದು ಸಹಾಯ ಮಾಡುತ್ತದೆ ಅದು ಆರ್ಗ್ಯಾನಿಕ್ ಮೆಟೀರಿಯಲ್. ಅದು ಸಹ ಪೂರ ಕೊಚ್ಚಿಕೊಂಡು ಬಂದಿದೆ, ಮರಗಳು ಹೋಗಿವೆ. ಇವತ್ತೆಲ್ಲ ಬೋಳು ಗುಡ್ಡೆ ಆಗಿರೋದ್ರಿಂದ ಇವಾಪರೇಷನ್ ಲಾಸ್ ಅಂತ ಹೇಳ್ತೇವೆ ನಾವು, ಆವಿಯಾಗಿ ನೀರೆಲ್ಲ ಮೇಲೆ ಹೋಗ್ಬಿಟ್ಟಿದೆ. ಈಗ ಮತ್ತೆ ಆ ಭೂಕುಸಿತ ಆದ್ಮೇಲೆ ಅಂತ ಜೋರ್ನ ಮಳೆ ಬರ್ಲಿಲ್ಲ. ಬಹುಶಃ ಇನ್ನು ಸ್ವಲ್ಪ ದಿವಸ ಸೌತ್ ವೆಸ್ಟ್ ಮಾನ್ಸೂನ್ ಇರೋದ್ರಿಂದ ನಮ್ಮ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು ಖಂಡಿತವಾಗಿಯೂ. ಆದ್ರೆ ನೀರಿನ ಭರ ಬಂದಿರೋದಕ್ಕೆ ಇವೆಲ್ಲ ಕಾರಣ. ನೈಸರ್ಗಿಕ ಪ್ರಕೋಪಗಳ ಜೊತೆಗೆ ಮಾನವ ನಿರ್ಮಿತ ಕಾರಣಗಳು ಇವೆ. ನಾವೆಲ್ಲ ಇವತ್ತು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಪರಿಸರ ನಾಶ ಮಾಡಬಾರ್ದು ಅಂತ ಹೇಳಿ ಇದ್ದೇವೆ. ಈ ಬಗ್ಗೆ ನಾನು ಮತ್ತೆ ಮುಂದೆ ನಾವು ಮಾತನಾಡೋಣ. ಏನ್ ಹೇಳ್ತೀರಾ, ನೀವು ಗಮನಿಸಿದ್ದೀರಾ ಸರ್? ಅಂದ್ರೆ ನದಿಗಳನ್ನು ಗಮನಿಸಿದ್ದೀರಾ, ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಅನ್ನುವಂಥದ್ದು? ಹೌದೌದು, ನದಿಗಳಲ್ಲಿ ನೋಡಿ ನೀರಿನ ಮಟ್ಟ ತುಂಬಾ ಕುಸಿದಿದೆ. ಇದು ನಮಗೆ ನಿಜವಾಗ್ಲೂ ನೋಡ್ಲಿಕ್ಕೆ ಸಿಗುವಂತ ವಸ್ತು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮೊನ್ನೆ ಸಹ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಕಳೆದ ಒಂದು 2000 ವರ್ಷಗಳಲ್ಲಿ ಆದ ಈ ಪ್ರಕೃತಿ ಡ್ಯಾಮೇಜ್ ಏನಾಗಿದೆ, 100 ವರ್ಷಗಳಲ್ಲಿ ನಾವು ಆಗಿದೆ ಡ್ಯಾಮೇಜಸ್. ಏನೆಲ್ಲ ಸಾಧ್ಯವಾದ ಕನ್ಸ್ಟ್ರಕ್ಷನ್ಸು, ಅದು ಇದು ಎಲ್ಲ ಡ್ಯಾಮೇಜಸ್, ಈ ಮರಳಿಂದು ಡ್ಯಾಮೇಜಸ್ ಆಗಿದೆ. ಆ 100 ವರ್ಷಗಳಲ್ಲಿ ಆಗದೇ ಇರುವಂಥ ಪ್ರಾಕೃತಿಕ ವಿಕೋಪ ಕೇವಲ 10 ವರ್ಷದ ಒಳಗೆ ಬಂದಾಗಿದೆ ಈಗ ನಮ್ಮೊಳಗೆ. ಈಗ ಫ್ಲಡ್ ಸಿಚುವೇಶನ್ ಬಂದಿದೆ. ಈಗ ನೋಡಿ, ಸಡನ್ ಆಗಿ 1 ತಿಂಗಳೊಳಗೆ ಎನ್ವಿರಾನ್ಮೆಂಟ್ ಎಷ್ಟು ಫಾಸ್ಟ್ ಆಗಿ ಸ್ವಿಚ್ ಓವರ್ ಆಗ್ತಾ ಇದೆ. ಇದೆಲ್ಲ ಮೇನ್ಲಿ ಈ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ನಾವು ಮಾಡುವ ಒಂದು ಏನು ಮೈನಿಂಗ್ಸ್ ಇರ್ಬೋದು, ಈ ಮರಗಳನ್ನ ಕಡಿಯೋದಿರ್ಬೋದು. ಯಾಕಂತ ಹೇಳಿದ್ರೆ ನದಿಯ ಮೂಲ ಅಂತ ಹೇಳಿದ್ರೆ ಇಟ್ ಇಸ್ ಓನ್ಲಿ ಅ ಸ್ಮಾಲ್ ಪಾಯಿಂಟ್. ಒಂದು ಪರ್ಟಿಕ್ಯುಲರ್ ನೇತ್ರಾವತಿ ಅಂತ ಹೇಳಿದ್ರೆ ಒಂದು ಸಣ್ಣ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ. ಅದಕ್ಕೆ ಸೇರೋ ಈ ಉಪನದಿಗಳೇನು 65% ವಾಟರ್ ಬಾಡೀಸ್ ಇದೆ, ಅದೆಲ್ಲ ಈ ನಮ್ಮ ಅರಣ್ಯ ಪ್ರದೇಶದಲ್ಲಿ ಮರಗಳ ಇದರಲ್ಲಿ ಜರಿಯಾಗಿ ಬರುವಂತ ಅದೆಲ್ಲ ಈಗ ಸಣ್ಣದಾಗಿ ಕಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ನಾವು ಕರೆಕ್ಟ್ ಆಗಿ ಅಧ್ಯಯನ ಮಾಡದೆ ಕೆಲವು ಮಾಡಿದ ರಸ್ತೆಗಳಾಗ್ಲಿ, ಕೆಲವು ಭೂಕುಸಿತಗಳಾಗ್ಲಿ, ಅಂದ್ರೆ ಮರ ಕಡ್ದಿದ್ರಿಂದ ಯಾಕಂದ್ರೆ ಮರ ಗಟ್ಟಿ ಹಿಡ್ಕೊಂಡಿರ್ತದೆ. ಸೊ ಅದೇ ಎವಾಪರೇಷನ್, ಸನ್ಲೈಟ್ ಡೈರೆಕ್ಟ್ ನಮ್ಮ ಇದಕ್ಕೆ ಆಗುವುದನ್ನ ತಪ್ಪಿಸ್ತಾ ಉಂಟು.
ಅದೆಲ್ಲ ಇಲ್ಲದಿದ್ರಿಂದ ಈ ಡೈರೆಕ್ಟ್ ನಮ್ಮ ಎಫೆಕ್ಟ್ ಆಗ್ತಾ ಉಂಟು, ಏನು ಸನ್ಲೈಟ್ ಎಫೆಕ್ಟ್ ಡೈರೆಕ್ಟ್ ಭೂಮಿ ಬಿದ್ದು ಅದು ಒಣಗ್ತಾ ಉಂಟು, ಮತ್ತೆ ನೀರಿನ ಸೆಲೆಗಳೆಲ್ಲ ಬತ್ತುತ್ತಾ ಉಂಟು, ಅದರದ್ದು ದಾರಿ ಎಲ್ಲ ಕಟ್ ಆಗಿದೆ. ಸೊ ಅದರಿಂದ ಬರುವ ನೀರಿನ ಪ್ರಮಾಣ ಕಮ್ಮಿ ಆದ್ರಿಂದ ಈ ನದಿಗಳಲ್ಲಿ ಕ್ರಮೇಣ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ಸೊ ಅದು ಕಾರಣ ಅಂತ ಮೂಲ ಉದ್ದೇಶ. ಸರ್, ಇಲ್ಲಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಅಂದರೆ, ಬಹಳ ಮಳೆ ಬಂದಿದೆ, ಅಷ್ಟೆಲ್ಲ ಮಳೆ ಬಂದಿದೆ, ಎಲ್ಲಿಗೆ ಹೋಯ್ತು ನೀರು? ಬಟ್ ಮಳೆ ಬಂದದ್ದು ಸಹ ಪ್ರಮಾಣ ತುಂಬಾ ಸ್ವಲ್ಪ, ಈ ಸರ್ತಿ ಮಳೆ ಜಾಸ್ತಿ ಬಂದಿದೆ. ಆದ್ರೂ ನೀವು 24 ಗಂಟೆಯಲ್ಲಿ 10 ಸೆಂಟಿಮೀಟರ್ ಮಳೆ ಬರುವುದಕ್ಕೂ 2 ಗಂಟೆ ಅವಧಿಯಲ್ಲಿ 10 ಸೆಂಟಿಮೀಟರ್ ಮಳೆ ಬರುವುದಕ್ಕೂ ವ್ಯತ್ಯಾಸ ಇದೆ. ಬಹುಶಃ ನೀವು ಸ್ವಲ್ಪ ನಿಧಾನವಾಗಿ, ನಮ್ಮ ಹನಿ ಮಳೆ ಹಾಗೆಲ್ಲ ಸ್ವಲ್ಪ ಸಾಧಾರಣ ಮಳೆ ಬಂದ್ರೆ ಭೂಮಿ ಇಂಗಿಸಿಕೊಳ್ತದೆ ನೀರನ್ನು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತುಂಬಾ ಜೋರಾಗಿ ಮಳೆ ಬಂದಿರೋದ್ರಿಂದ ಭೂಕುಸಿತವಾಗಿ, ಸರ್ ಹೇಳಿದಾಗೆ ಅಲ್ಲಿ ಹ್ಯೂಮಸ್ ರಿಚ್ ಸಾಯಿಲ್ ಇದ್ರೆ, ಮರಗಳೆಲ್ಲ ಇದ್ರೆ, ಮರಗಳಿಂದ ನೀರು ತೊಟ್ಟಿಕ್ತಾ ಅದು ಸುಮಾರು ದಿವಸದವರೆಗೆ ನೀರು ಇರ್ತದೆ ಅಲ್ಲಿ. ನಾವಿವತ್ತು ಮರಗಳನ್ನು ನಾಶ ಮಾಡೋದ್ರ ಜೊತೆಗೆ ನೈಸರ್ಗಿಕ ಪ್ರಕೋಪಗಳಿಂದಾಗಿ ಸಹ ಸಾಕಷ್ಟು ಹಾನಿಯಾಗಿದೆ. ಬೋಳುಗುಡ್ಡೆ ಅಂತ ಹೇಳುವಾಗ ನಾವು ಸುಮಾರು ಮರಗಳು ಕೊಚ್ಚಿಕೊಂಡು ಬಂದಿವೆ. ನೀವು ನಾನು ಪಶ್ಚಿಮ ಘಟ್ಟಗಳ ಒಂದು ಸರ್ವೆ ಮಾಡಿದ್ದೆ ಇತ್ತೀಚೆಗೆ, ಅಲ್ಲಿ ನೋಡಿದ್ರೆ ನೀವು ಬಹುಶಃ ನಾವು ಅಷ್ಟು ದೊಡ್ಡ ಮರದ ದಿಮ್ಮಿಗಳೆಲ್ಲ ಅಷ್ಟು ಸಣ್ಣ ತೊರೆಗಳು ಅಂದ್ರೆ ಅಷ್ಟು ಜೋರಾಗಿ ಹರಿದು ನೀರು 1-2 ಗಂಟೆ 4 ಗಂಟೆ ಮಳೆಗೆ ಅಷ್ಟೊಂದು ಜೋರು ನಮ್ಮ ಪ್ರವಾಹ ಎಲ್ಲ ಬಂದು ಇದ್ದ ಮಣ್ಣು ಮತ್ತೆ ಹ್ಯೂಮಸ್ ರಿಚ್ ಸಾಯಿಲ್, ವೆಜಿಟೇಷನ್, ಮರ ಬುಡ ಎಲ್ಲವನ್ನು ಹೊತ್ಕೊಂಡು ಬಂದಿವೆ. ಹಾಗಾಗಿ ಇವತ್ತು ಅವೆಲ್ಲ ಬೋಳುಗುಡ್ಡೆ ಆಗಿವೆ. ಹಾಗಾಗಿ ಸೂರ್ಯನ ಶಾಖದಿಂದ ಮಣ್ಣು ಇಲ್ಲದ ಜಾಗದಲ್ಲಿ ನೀರು ಬೇಗ ಆವಿಯಾಗುವ ಸಾಧ್ಯತೆ ಇರೋದ್ರಿಂದ ಆಲ್ರೆಡಿ ನಮ್ಮ ಅಂದ್ರೆ ಪಶ್ಚಿಮ ಘಟ್ಟದ ತಪ್ಪಲು ಭಾಗ, ಈಗ ಬಹಳ ಮುಖ್ಯವಾಗಿ ಕೊಡಗು, ಮಡಿಕೇರಿಯನ್ನೇ ತೆಗೆದುಕೊಳ್ಳೋಣ, ಈ ಭಾಗದಲ್ಲಿ ಸಕಲೇಶ್ಪುರ ಕೂಡ ಇದೆ. ಇಲ್ಲೆಲ್ಲ ಕೂಡ ಅಲ್ಲಿ ಆದಂಥ ಕಾಡುಗಳನ್ನು ಕಡಿದು ಇನ್ನು ತೋಟಗಾರಿಕೆ, ಕಾಫಿ ತೋಟವೂ ಕೂಡ ಆಗಿರ್ಬೋದು, ಗೊತ್ತಿಲ್ಲ. ಅದು ಕಾರಣ, ಯಾಕೆ ದೊಡ್ಡ ದೊಡ್ಡ ಮರಗಳನ್ನ ಇದ್ದದನ್ನ ತೆಗೆದು ಅವರು ಸಣ್ಣ ಗಿಡಗಳನ್ನ ನೆಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಬಹುಶಃ ಇದು ಒಂದಷ್ಟು ಪ್ರಭಾವಗಳನ್ನ ಬಿದ್ದಿರುವಂತದ್ದು. ಹಾಗಾಗಿ ಮರಗಳು ಇಲ್ಲ, ನೀವೇ ಹೇಳುವ ಹಾಗೆ ಮರಗಳು ನೀರನ್ನ ಅದನ್ನು ಎಷ್ಟೋ ಕಾಲ ಅದು ಹಿಂಗಿಸ್ಕೊಳ್ಳುವಂಥದ್ದು ಇಟ್ಟುಕೊಂಡಿರ್ತದೆ. ಈಗ ಇಟ್ಟುಕೊಂಡಿಲ್ಲ, ಮರಗಳೆಲ್ಲ ಅದ್ರ ಜೊತೆನೂ ಬಂದಿದೆ, ಗುಡ್ಡಗಳು ಕೂಡ ಜರಿದು ಹೋಗಿದೆ. ಹಾಗಾಗಿ ನೀರೇ ಇಲ್ಲದಂತ ಪರಿಸ್ಥಿತಿ, ನೀರು ಎಲ್ಲಿಂದ ಹರಿದು ಬರುವುದು. ನಮ್ಮ ವೆಸ್ಟರ್ನ್ ಘಾಟ್ಸ್ ಏನಿದೆ, ಇದು ತುಂಬಾ ಅತಿ ಸೂಕ್ಷ್ಮ ವಲಯ. ಇಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೂ ನಾವು ತುಂಬಾ ಕನ್ಸಲ್ಟೇಷನ್, ತುಂಬಾ ಜಾಗ್ರತೆ ತಗೊಳ್ಬೇಕು. ನಾವೇನು 1 ಎಕರೆ 2 ಎಕರೆ ಇದು ಮಾಡ್ತಾ ಇದ್ದೇವೆ, ಪ್ರಾಬ್ಲಮ್ ಇಲ್ಲ, ಒಂದು 100 ಎಕರೆ ಮಾಡ್ತಾ ಇದ್ದೇವೆ, ಬೇರೆಯವರಿಗೆ ತೊಂದರೆ ಇಲ್ಲ ಅಂತ ಹೋದ್ರೆ ಅದು ಕ್ರಮೇಣ ಅದು ಎಫೆಕ್ಟ್ ಆಗ್ತದೆ. ಒಂದೊಂದು ನೋಡಿ, ಎಲ್ಲ ನಿಮ್ಮ ಉಪನದಿಗಳ ಬರುವ ಸೆಲೆಗಳೆಲ್ಲ ಕಟ್ಟಾಗ್ತಾ ಹೋಯ್ತು ಅಂತ ಹೇಳಿದ್ರೆ ನದಿಯಲ್ಲಿ ನೀರಿನ ಪ್ರಮಾಣ ಡೆಫಿನೆಟ್ಲಿ ಕಮ್ಮಿ ಆಗೇ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಸರ್ವೆ ಒಂದು ಪರ್ಟಿಕ್ಯುಲರ್ ಸೀಸನ್, ನಾವು ಒಂದು ಸೀಸನ್ ಅಲ್ಲಿ ಮಾಡಿರ್ತೇವೆ, ಅವರಿಗೆ ಮಾಡುವವರಿಗೆ ಸಾಧಾರಣ ಒಂದು ಅರಿವು ಇರುವುದಿಲ್ಲ. ಮಳೆಗಾಲದಲ್ಲಿ ಆ ಪರ್ಟಿಕ್ಯುಲರ್ ತೊರೆಗಳು ಬರುವ ಜಾಗಗಳೆಲ್ಲ ಏನಾಗಿರ್ತದೆ, ಎಲ್ಲಿಯಾದ್ರೂ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ, ಅದು ಅಲ್ಲಿ ದಾರಿ ಬಂತು, ಅಲ್ಲಿ ಏನಾದ್ರು ಇದಾಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ದಟ್ ಈಸ್ ಹ್ಯಾವಿಂಗ್ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಈ ನದಿ. ಮಳೆ ತನ್ನ ಬೇರೆ ದಾರಿಯನ್ನು, ಅಂದ್ರೆ ಮಳೆ ನೀರು ಒಮ್ಮಿಂದೊಮ್ಮೆ ಒಂದು ಕಡೆ ಸೇರಿಕೊಂಡಿತ್ತು. ಹೌದು, ಅದು ಬೇರೆ ದಾರಿಯನ್ನು ಕಂಡುಕೊಂಡಿತ್ತಾ ಹೇಗೆ? ಇದಕ್ಕಿದ್ದ ಹಾಗೆ ಅಷ್ಟು ಮಳೆಯೂ ಕೂಡ ಬಂದಿರಲಿಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದು ನಿಮ್ಗೆ ಏನ್ ಹೇಳ್ತೇವೆ ಅಂದ್ರೆ, ಆಲ್ ಆಫ್ ಅಷ್ಟೊಂದು ನಿಮ್ಗೆ ಸಡನ್ ಆಗಿ ನೆರೆ ಬಂತು ಅಂತ ಹೇಳಿದ ಕೂಡಲೇ ನಾವು ನಮ್ಮಲ್ಲಿ ನೀರು ಇರ್ಬೇಕಂತ ಏನು ಇದಿಲ್ಲ. ನೆರೆ ಬಂದ ಸ್ಪೀಡಿಗೆ, ಅದೇ ಸ್ಪೀಡಿಗೆ ಅದು ಹೋಯ್ತು, ಸಮುದ್ರಕ್ಕೆ ಕೆಲವು ನೀರು ಹೋಯ್ತು. ಈಗ ಏನಾಗ್ತಿದೆ, ಇದ್ದ ನೀರು ಎವಾಪರೇಷನ್ ಆಗ್ತಾ ಇದೆ. ಈಗ ಅದು ಬಂದ ನೆರೆ ಒಂದ್ಸಲ ಹೋಗಿ ಸೆಟ್ಲ್ ಆಯ್ತು ಸಮುದ್ರದೊಳಗೆ, ಈಗ ಅದನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಎವಾಪರೇಷನ್ ಏನಾಗ್ತದೆ, ಲಾಸ್, ಅದನ್ನ ಅವಾಯ್ಡ್ ಆಗ್ಬೇಕು. ಮತ್ತೆ ನಮ್ಮ ಈ ಮರಗಳನ್ನ ಮಾರಣ ಹೋಮ ಏನಾಗ್ತಾ ಇದೆ ಈ ಪ್ರಾಜೆಕ್ಟ್ಗಳೆಲ್ಲ ಹೆಸರಲ್ಲಿ, ಅದು ಒಂದು ಪರ್ಟಿಕ್ಯುಲರ್ ನಿಲ್ಲಿಸಬೇಕು. ಯಾಕಂದ್ರೆ ಹಾಗಿದ್ರೆ ನನ್ನ ಒಂದು ಪ್ರಶ್ನೆ ಇರುವಂಥದ್ದು, ಇದು ಇತ್ತೀಚಿನ ದಿನಗಳದ್ದಲ್ಲ. ಉದಾಹರಣೆಗೆ ನಾವು ಕಾಫಿ ತೋಟಗಳನ್ನು ಮರಗಳನ್ನು ಕಡಿದು ಮಾಡಿರೋದು, ಅಥವಾ ಅಲ್ಲಿ ರಿಸೋರ್ಟ್ಗಳನ್ನು ಮಾಡಿರುವಂಥದ್ದು, ಹೋಮ್ ರಿಸೋರ್ಟ್ಗಳನ್ನು ಮಾಡಿರುವಂಥದ್ದು, ಇದು ಬಹಳ ವರ್ಷಗಳ ಹಿಂದೆ ನಡೆದಿರುವಂಥದ್ದು. ಇದು ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ವಿಕೋಪಗಳು ಬಂದಿದೆ? ಏನು ಹೇಳಿ? ಅಲ್ಲ, ಇದರಲ್ಲಿ ಮಾನವ ನಿರ್ಮಿತ ಪ್ರಕೋಪಗಳ ಜೊತೆಗೆ ನೈಸರ್ಗಿಕ, ಈ ಸರ್ತಿ ಅಂತೂ ನೈಸರ್ಗಿಕ ಪ್ರಕೋಪಗಳು ಸ್ವಲ್ಪ ಜಾಸ್ತಿ ಆದವು. ಬಹುಶಃ ಲ್ಯಾಂಡ್ ಸ್ಲೈಡ್ ಎಲ್ಲ ನಾವು ಬಹುಶಃ ನಮ್ಮ ಹಿಸ್ಟ್ರಿ ತಗೊಂಡ್ರೆ ಸುಮಾರು ಒಂದು 100 ವರ್ಷದಿಂದ ಇತ್ತೀಚೆಗೆ ಇಂಥ ದೊಡ್ಡ ಇದಾಗ್ಲಿಲ್ಲ, ಕುಸಿತಗಳೆಲ್ಲ ಆಗಿಲ್ಲ. ಬಹುಶಃ ಅದೊಂದು ಮೇಜರ್ ಕಾರಣ ನೈಸರ್ಗಿಕ ಪ್ರಕೋಪಗಳು. ನಾನು ಕೆಲವು ಪ್ರದೇಶಗಳಿಗೆ ಹೋಗಿದ್ದೆ, ಅಲ್ಲಿ ಮಣ್ಣಿನ ಥಿಕ್ನೆಸ್ ಎಷ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ವೆದರ್ಡ್ ರಾಕ್ ಅಂತ ಹೇಳ್ತೇವೆ ನಾವು, ಶೀತಲೀಕರಣಗೊಂಡ ಕಲ್ಲುಗಳೇ ಮಣ್ಣುಗಳ ಇದಾಗೋದು, ಕಲ್ಲುಗಳಿಂದಲೇ ಮಣ್ಣಾಗೋದು. ಶೀತಲೀಕರಣಗೊಂಡು ಮಣ್ಣು ಎಷ್ಟು ಫಾರ್ಮೇಶನ್ ಆಗಿದೆ ಅಂತ ಹೇಳಿದ್ರೆ, ಮತ್ತೆ ತುಂಬಾ ಇಳಿಜಾರಿಗೆ ನಿಮಗೆ ಪ್ರೊಟೆಕ್ಷನ್ ಇಲ್ಲ. ಕೆಲವು ಕಡೆ ಅಂತೂ ಸುಮಾರು 60ರಿಂದ 70 ಡಿಗ್ರಿ ಸ್ಲೋಪ್ ಇದೆ, 90 ಡಿಗ್ರಿ ಸ್ಲೋಪ್ ಇರುವ ಜಾಗಗಳು ಅಷ್ಟು ಇಡೀ ಕುಸಿದು ಬಂದು ಮಣ್ಣು ಎಲ್ಲ ಬಂದು ನೀರು ಹಿಡಿದಿಟ್ಟುಕೊಳ್ಳುವ ಇದಿರೋ ಮಣ್ಣು ಅದೆಲ್ಲ.
ಅದಿವತ್ತು ಎಲ್ಲ ಒಣಗಿ ಹೋಗಿದೆ ಅಂತ ಹೇಳಿದ್ರೆ ಮತ್ತೆ ಮಳೆ ಬಂದಿಲ್ಲ. ನಾನು ಹೇಳಿದ ಒಂದು ವಿಷಯ, ನೀವು ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್. ಇನ್ ಎ ಸ್ಪ್ಯಾನ್ ಆಫ್ 2 hours ಇಫ್ ಯು ಗೆಟ್ 10 centimeter 20 centimeter ಆಫ್ ರೈನ್ಫಾಲ್ ಅಂತ ಹೇಳಿದ್ರೆ, ಬಹುಶಃ ಮಡಿಕೇರಿಯಲ್ಲೂ ಆದದ್ದು ಹೀಗೇನೆ. 3 ದಿವಸದಲ್ಲಿ ಮಡಿಕೇರಿ, ಜೋಡುಪಾಲ ಮತ್ತು ಮಣ್ಣಂಗೇರಿ ಆ ಏರಿಯಾದಲ್ಲೆಲ್ಲ 3 ದಿವಸದಲ್ಲಿ ಸುಮಾರು 750 ಮಿಲಿಮೀಟರ್ ವರೆಗೆ ಮಳೆ ಬಂದಿದೆ. ಈ ಮೈನ್ ಕಾರಣ ಒಂದು ಅದು ಪ್ರಕೃತಿ ಇದು ವಿಕೋಪದಿಂದಾಗಿ ಆಗಿದ್ದು. ಅದ್ರ ಜೊತೆಗೆ ಸರ್ ಹೇಳಿದಾಗೆ ನಮ್ಮ ಮಾನವ ನಿರ್ಮಿತ ಕಾರಣಗಳು, ನಾವೀಗ ರಸ್ತೆ ಬದಿಯಲ್ಲಿ ಹೋಗುವಾಗ ನೋಡ್ತೀವಿ ಎಷ್ಟೆಷ್ಟು ದೊಡ್ಡ ಮರಗಳನ್ನೆಲ್ಲ ಕಡಿದು ಹಾಕಿದ್ದಾರೆ. ಹಾಗಾಗಿ ಬೇರು ಸಡಿಲಗೊಂಡು ಮಣ್ಣು ಕುಸಿದು ಬರ್ತದೆ. 1-2 ಸಣ್ಣ ಮಳೆಗೂ ಇವತ್ತು ಭೂಕುಸಿತ ಆಗುವ ಸಾಧ್ಯತೆ ಪಶ್ಚಿಮ ಘಟ್ಟಗಳಲ್ಲಿ ನಾವು ಕಾಣುತ್ತೇವೆ. ಸೊ ಇದು ಬಹುಶಃ ಹಿಂದಿನ, ನಾವು ಸಾವಿರಾರು ವರ್ಷಗಳ ಹಿಂದಿನ ಹಿಸ್ಟರಿ ತಗೊಂಡ್ರೆ, ನಮ್ಮ ವಿಭಾಗದಲ್ಲಿ ನಾವು ದೂರ ಸಂವೇದನಾ ಉಪಗ್ರಹಗಳ ಚಿತ್ರಗಳನ್ನು ಇದು ನೋಡಿದಾಗ ಅಲ್ಲಿ ಕೆಲವು ಕಡೆಯಲ್ಲಿ ಮುಂಚೆ ಸಹ ಹೀಗೆ ಭೂಕುಸಿತ ಸಂಭವಿಸಿದೆ. ಬಹುಶಃ ಇತ್ತೀಚೆಗೆ ಒಂದು 100-200 ವರ್ಷದಲ್ಲೆಲ್ಲ ಹಿಂದೆ ಭೂಕುಸಿತ ಸಂಭವಿಸಿದ್ದಕ್ಕೆ ಕೆಲವು ಎವಿಡೆನ್ಸ್ ಇದೆ. ಆರ್ಕ್ವೇಟ್ ಶೇಪ್ ಅಲ್ಲಿ ಭೂಮಿ ಜಾರ್ಕೊಂಡು ಬಂದದ್ದಕ್ಕೆ ಎವಿಡೆನ್ಸ್ ಇದೆ. ಪಶ್ಚಿಮ ಘಟ್ಟಗಳು ನಮ್ಮ ನೇತ್ರಾವತಿ ಗುರುಪುರ ನದಿಯ ಪ್ರದೇಶದಲ್ಲಿ ತುಂಬಾ ಹಿಂದೆ ಸರಿದಿವೆ. ನೀವು ಉತ್ತರಕ್ಕೆ ಹೋದ್ರೆ ಉಡುಪಿ ಕಡೆ, ಅಥವಾ ದಕ್ಷಿಣಕ್ಕೆ ಬಂದ್ರೆ ಕಾಸರಗೋಡು ಕಡೆ ನೇತ್ರಾವತಿ ಗುರುಪುರ ನದಿಯ ಜಾಗ ಎಷ್ಟಿದೆಯೋ ಅಗಲ ಅಷ್ಟು ಅಲ್ಲಿಲ್ಲ. ಪಶ್ಚಿಮ ಘಟ್ಟಗಳು ಇಲ್ಲಿ ಹಿಂದೆ ಸರಿತಾ ಇವೆ. ಹೆಡ್ವರ್ಡ್ ಎರೋಷನ್ ಅಂತ ಹೇಳ್ತೇವೆ ನಾವು. ನೇತ್ರಾವತಿ ಕುಮಾರಧಾರ ನದಿಗಳು ಎಲ್ಲ ಪಶ್ಚಿಮ ಘಟ್ಟಗಳನ್ನು ಕಬಳಿಸ್ತಾ ಬರ್ತಾ ಇದೆ. ಬಹುಶಃ ಮುಂದೊಂದು ದಿನ, ನಾನು ಇದನ್ನು 100 ವರ್ಷ 200 ವರ್ಷದ ಅವಧಿಯಲ್ಲಿ ಹೇಳೋದಿಲ್ಲ, 1000 ವರ್ಷ ನಾವು ಜಿಯಾಲಜಿಯಲ್ಲಿ ಮಾತನಾಡುವಾಗ 10,000 50,000 ವರ್ಷದಲ್ಲಿ ಬಹುಶಃ ನೇತ್ರಾವತಿ ಮುಂದೊಂದು ದಿನ ಹೇಮಾವತಿ ನದಿಯನ್ನೇ ಕಬಳಿಸಿ ಈಚೆ ಬರುವ ಸಾಮರ್ಥ್ಯ ಸಹ ಉಂಟು ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಭೂಕುಸಿತ ಈ ಕಡೆ ಆಗೋದು, ಪಶ್ಚಿಮದ ಇಳಿಜಾರು ಜಾಸ್ತಿ ಪಶ್ಚಿಮದ ಕಡೆಗೆ, ಪೂರ್ವದ ಕಡೆ ಜಂಟಲ್ ಸ್ಲೋಪ್ ಇದೆ. ಸೊ ಹೀಗೆ ಮಾನವ ನಿರ್ಮಿತ ಮತ್ತು ನೈಸರ್ಗಿಕ ಪ್ರಕೋಪಗಳಿಂದ ಎರಡನ್ನು ಸೇರಿಸಿಕೊಂಡು ಈಗ ಬಹುಶಃ ಇನ್ನೊಂದು 10,000 50,000 ವರ್ಷದಲ್ಲಿ ಜಿಯಾಲಜಿಕಲ್ ಟೈಮ್ ಸ್ಕೇಲ್ ಅಲ್ಲಿ ಹೇಳೋದಾದ್ರೆ ನೇತ್ರಾವತಿ ನದಿ ಇನ್ನೂ ಹಿಂದೆ ಸರಿಬಹುದು. ಹಿಂದೆ ಸರಿಯೋದಂದ್ರೆ ನಥಿಂಗ್ ಬಟ್ ಲ್ಯಾಂಡ್ ಸ್ಲೈಡ್, ಫಾಲ್ಟಿಂಗ್ ಇದೆಲ್ಲ ಆಗಿ ಜಿಯಾಲಜಿಕಲ್ ಬಹಳ ಗಮನಿಸಬೇಕಾದಂತ ಒಂದು ಅಂಶ. ಮತ್ತೆ ನಾನು ಚರ್ಚೆಯನ್ನು ಮುಂದುವರೆಸ್ತೇನೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕುಂಭದ್ರೋಣ ಮಳೆ ಬತ್ತಿದೆ, ನೀರ ಸೆಳೆ, ಏನಿದು ಆಶ್ಚರ್ಯ, ಯಾಕೆ ಈಗ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡ್ತಿದ್ದೆವು ನವೀನ್ ನಾಯಕರೇ. ಅಂದರೆ ಒಂದಷ್ಟು ಭೌಗೋಳಿಕವಾದಂಥ ಕಾರಣಗಳನ್ನು ಸರ್ ಹೇಳಿದರು. ಇಲ್ಲಿ ನಮ್ಮ ಮನುಷ್ಯ ಮಾಡಿದಂಥ ಕೆಲವು ತಪ್ಪುಗಳು ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು, ಏನು ಹೇಳ್ತೀರಿ? ಖಂಡಿತವಾಗಿ. ಯಾಕಂತೇಳಿದ್ರೆ ಯಾವುದೇ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ ಈಗ ರೀಸೆಂಟಾಗಿ ನಮ್ಮದು ಏನು ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಏನು ಮಾಡ್ತಾ ಇದ್ದೀವಿ ನಾವು, ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿ ಅದಕ್ಕೆ ಸರಿಯಾದ ಒಂದು ಹೇಗೆ ಅಂತೇಳಿ ಒಂದು ಮ್ಯಾಪ್ ಇದೆ. ಅದನ್ನು ಅಂದರೆ ಪರಿಸರವಾದಿಗಳ ಹತ್ರ ಡಿಸ್ಕಸ್ ಮಾಡಬೇಕು, ಲೋಕಲ್ ಜನರನ್ನ ಕಾನ್ಫಿಡೆನ್ಸ್ಗೆ ತಗೊಳ್ಬೇಕು, ಅದೆಲ್ಲ ಮಾಡಿ ನಾವು ಮಾಡಬೇಕು. ಹೌದು, ಇದು ಕುಡಿಯೋ ನೀರು ಪ್ರಾಜೆಕ್ಟೇ, ಅದರಲ್ಲಿ ಏನು ಇದಿಲ್ಲ. ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಆಂಗಲ್ ಅಲ್ಲಿ ನಾವು ಥಿಂಕ್ ಮಾಡಬೇಕು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಒಂದು ಮತ್ತೆ ಕೆಲವು ಚೆಕ್ ಡ್ಯಾಮ್ಸ್ಗಳೆಲ್ಲ ನಿರ್ಮಾಣ ಮಾಡ್ಬೇಕಂದ್ರೆ ಈ ಮಳೆ ನೀರು ಇಂಗ್ಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ಲಿಕ್ಕೆ ಇರುತ್ತೆ. ಏನಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಕಂಪ್ಲೀಟ್ ಆಗಿ ದಕ್ಷಿಣಕ್ಕೆ ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನೀರನ್ನ. ಓಕೆ, ಮತ್ತೆ ಇನ್ನೊಂದು ನಿಮ್ಗೆ ಏನಾಗಿದೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ತುಂಬಾ ಡಿಸ್ಟ್ರಕ್ಷನ್ ಮಾಡಿದ್ದೇವೆ. ದಕ್ಷಿಣ ಇದು ನಮ್ಮದು ಏನಿದೆ, ನಮ್ಮ ಈ ಅತಿ ಸೂಕ್ಷ್ಮ ಅರಣ್ಯ ಪ್ರದೇಶಗಳು, ಅಲ್ಲಿ ಜೀವ ವೈವಿಧ್ಯತೆಗಳಿರ್ತವೆ. ನೇತ್ರಾವತಿ ಇನ್ನು ಮುಂದೆ ಹೋಗಿ ಅಂದ್ರೆ ಇದೇ ರೀತಿಯಾಗಿ ಅದು ಸ್ಲೋಪ್ ಆಗಿ ಹೇಮಾವತಿ ನದಿ ಕೂಡ ಸೇರ್ಕೊಳ್ಬಹುದು. ಅಂದ್ರೆ ಆ ಭಾಗಕ್ಕೆ ಹರಿತಾ ಇರುವಂತಹ ನದಿಗಳು ಈ ಭಾಗಕ್ಕೆ ಸೇರಿ ಮತ್ತು ಈ ಭಾಗಕ್ಕೆ ಹರಿದು ಬರುವಂತ ಇದು ಅಂದ್ರೆ ಹಾಗಾದಾಗ ಆ ಬದಿಗೆ ಇನ್ನಷ್ಟು ಬರ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳು ಇರಬಹುದು ಅಂತ ಅನ್ನುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಜಾಗರೂಕತೆ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ. ಹೌದು. ನಾವು ಏನಂತ ಹೇಳಿದ್ರೆ ಈಗ ಈಗ ನಾವು ಪ್ಲಾಂಟೇಶನ್ಸ್ ಎಲ್ಲ ಮಾಡ್ತಾ ಇದ್ದೇವೆ. ಈಗ ಪುನಃ ಅದಕ್ಕೆ ಅಲ್ಲಿ ಆದ ಡಿಸ್ಟ್ರಕ್ಷನ್ಸ್ಗಳಿಗೆ ಅಂದ್ರೆ ಈಗ ನಾರ್ಮಲಿ ಗವರ್ಮೆಂಟ್ ಏನ್ ಮಾಡ್ತದೆ, ಅಲ್ಲಿ ಒಂದು ಲಕ್ಷಗಟ್ಟಲೆ ಮರ ಕಡಿಯುವಾಗ ಇಲ್ಲಿ ಬೇರೆ ಕಡೆ ಅದನ್ನ ನೆಡಿ ಒಂದು ಏನು ನಿಮ್ಮ ಅಭಿಯಾನ ಎಲ್ಲ ಮಾಡ್ತೇವೆ ನಾವು. ಬಟ್ ಆ ಅಭಿಯಾನ ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ನೆಟ್ಟ ಗಿಡ ನಾವೊಂದು 1,000-1,500 ಗಿಡ ನೆಟ್ಟರು ಅದು ಮೇಲೆ ಬರ್ಲಿಕ್ಕೆ ಟೈಮ್ ತಗೊಳ್ತದೆ. ಒಂದು ಎರಡನೇದಾಗಿ ಅಷ್ಟು ನಾವು ನೆಟ್ಟಷ್ಟು ಗಿಡ ಯಾವತ್ತೂ ಮೇಲೆ ಬರುದಿಲ್ಲ. ಅದರಲ್ಲಿ ಒಂದು ಪರ್ಸೆಂಟೇಜ್ ಇದೆ. 100ರಲ್ಲಿ ಸಾಧಾರಣ ಒಂದು 40-50 ಹಾಗೆ ಒಂದು ಗಿಡಗಳು ಬರ್ಬೋದು, 50% ಅಂತ ತಗೊಳ್ಳಿ. ಬಟ್ ನಾವಿಲ್ಲಿ ನೆಟ್ಟಕ್ಕಿಂತ ಜಾಸ್ತಿ ಡಿಸ್ಟ್ರಕ್ಷನ್ಸ್ ನಮ್ಮ ಆಗ್ತಾ ಇದೆ ಈ ಪಶ್ಚಿಮ ಘಟ್ಟಗಳಲ್ಲಿ, ಈ ಸೂಕ್ಷ್ಮ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವು ಈ ಪಕ್ಷಿಗಳು ಏನ್ ಮಾಡ್ತಾ ಇವೆ, ಅಲ್ಲಿ ವಾಸಿಸುವ ಪಕ್ಷಿಗಳು ಆಗ್ಲಿ ಕೆಲವೆಲ್ಲ ಗಿಡಕ್ಕೆ ಒಂದು ಹೆಲ್ಪ್ ಮಾಡ್ತದೆ. ಅಂದ್ರೆ ಅದರ ಸೀಡ್ಸ್ ಇದು ಮಾಡ್ಲಿಕ್ಕೆ. ಈಗ ಹಾರ್ನ್ ಬಿಲ್ ಅನ್ನುವ ಪಕ್ಷಿ ಅದರ ಜೀವಿತಾವಧಿಯಲ್ಲಿ 20,000 ಗಿಡಗಳನ್ನು ನೆಡ್ಲಿಕ್ಕೆ, ಅಂದ್ರೆ ಗಿಡ ಜರ್ಮಿನೇಟ್ ಆಗ್ಲಿಕ್ಕೆ ಸಪೋರ್ಟ್ ಮಾಡ್ತದೆ.
ಸೊ ಅದನ್ನೆಲ್ಲ ನಾವು ವಾಪಸ್ ತರ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಅಲ್ಲಿ ಮರ ಕಟ್ ಮಾಡಿದ್ರು ಸಹ ನಾವು ಪುನಃ ಬೇರೆ ಕಡೆ ಗಿಡ ನೆಟ್ಟರು ಸಹ ಆ ಜೀವ ಇದನ್ನ ನಾವು ಇಲ್ಲಿ ತರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರದೇಶದ. ಯಾಕಂದ್ರೆ ಅಲ್ಲಿ ಅದು ಒಂಥರ ಟ್ಯಾಂಕ್, ನೀರಿನ ಟ್ಯಾಂಕಿನಾಗೆ ಆ ಜಾಗ ನಮ್ಮ ನೀರಿನ ಟ್ಯಾಂಕ್. ಅಲ್ಲಿ ನಮ್ಮ ನೀರೆಲ್ಲ ಸ್ಟೋರ್ ಆಗುವ, ಅಲ್ಲಿ ಕಲ್ಲು ಬಂಡೆಗಳಿರ್ತವೆ, ಮತ್ತೆ ಈ ನಮ್ಮ ಶೇಡಿ ಮಣ್ಣಿನ ಏನು ಪದರಗಳಿದ್ದಾವಲ್ಲ, ಅಲ್ಲಿ ಆಕ್ಚುಲಿ ನೀರು ಸ್ಟೋರ್ ಆಗುವ ಜಾಗ. ಆ ಸ್ಟೋರ್ ಆಗುವ ಜಾಗವೆಲ್ಲ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಕೆಲಸಗಳಿಂದ ಅದೀಗ ಸರಿಪಡಿಸ್ಲಾಕ್ ಸಾಧ್ಯವೇ ಇಲ್ಲ, ಅಷ್ಟೊಂದು ಡ್ಯಾಮೇಜ್ ಆಗಿದೆ. ಸೊ ಅದರಿಂದ ನೀರು ನಿಮ್ಗೆ ಎಲ್ಲಿ ಬರ್ತದೆ? ಈಗ ಅಲ್ಲಿ ಸ್ಟೋರೇಜ್ ಆಗಿ ಮತ್ತೆ ಈ ಕಡೆ ನಮಗೆ ಸ್ಲೋಪಿಗೆ ಇಳಿಯೋದು. ನಮಗೆ ನೆಕ್ಸ್ಟ್ ಇರೋದು ಈ ಕಡೆ ಸಮುದ್ರದ ನೀರು ನಮ್ಗೆ ಬಳಸಲಿಕ್ಕೆ ಆಗುದಿಲ್ಲ. ಸೊ ಆ ಸ್ಲೋಪ್ ಇಂದ ಬರುವ ನೀರು ಅಲ್ಲಿ ನಮ್ಗೆ ನೀರಿನ ಪಸೆ ಎಲ್ಲ ಇದ್ದು ನಮ್ಮ ಮರಗಿಡಗಳು ಸೇಫ್ ಆಗಿದ್ದು ಇದ್ರೆ ನಮಗೆ ಇಲ್ಲಿ ವರ್ಷ ಪೂರ್ತಿ ನೀರು ಇರ್ತದೆ. ಇಲ್ಲದಿದ್ರೆ ನಮ್ಗೆ ಈ ರೀತಿ ಸ್ವಿಚ್ ಓವರ್ ಇಮಿಡಿಯೇಟ್ ಆಗ್ತದೆ. ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬೇರೆ ಇದೆ. ಈಗ ಈ ಪರಿಸರ ಏನಿದೆ ನಮ್ಮದು ಇಂಡಸ್ಟ್ರಿ, ಇದು ಪೊಲ್ಯೂಷನ್ಸ್, ನಾವೆಲ್ಲ ಏನೆಲ್ಲ ಮಾಡ್ತಾ ಇದ್ದೇವೆ, ವೆಹಿಕಲ್ಸ್, ಇದು ಪೊಲ್ಯೂಷನ್ಸ್ ಎಲ್ಲ ಇದೆ. ಪೊಲ್ಯೂಷನ್ಸ್ ಬ್ಯಾಲೆನ್ಸ್ ಮಾಡ್ತಿತ್ತು, ಈ ಮರಗಿಡಗಳು ಬ್ಯಾಲೆನ್ಸ್ ಮಾಡ್ತವೆ. ಬಟ್ ಅನ್ಲೆಸ್ ಅಂಡ್ ಅದರ್ವೈಸ್ ನಾವು ಅದನ್ನ ಬದುಕಲಿಕ್ಕೆ ಬಿಟ್ರೆ. ಎಸ್ ಸರ್, ಇಲ್ಲಿ ಈಗ ಒಂದಷ್ಟು ಭೌಗೋಳಿಕವಾದಂಥ ಬದಲಾವಣೆಗಳು, ಅದರ ಒಂದಷ್ಟು ಕ್ರಿಯೆಗಳು ಆಲ್ರೆಡಿ ಇದೆ ಅಂತ ಅನ್ನುವಂಥದ್ದು. ಇಲ್ಲಿ ಪಶ್ಚಿಮ ಘಟ್ಟಕ್ಕೂ ಕೂಡ ಅದೇ ರೀತಿಯಾದಂಥ ಬೆಳವಣಿಗೆ ಅಂತ ಈ ನೀವು ಹೇಳಿದ ಅಂಶಗಳನ್ನು ಗಮನಿಸುವಾಗ ಅದೇ ರೀತಿಯಲ್ಲಿ ಆಗ್ತದೆ. ಅಂದರೆ ಮೊನ್ನೆ ಜೋಡುಪಾಲದಲ್ಲಿ ಆದಂಥ ಇದನ್ನು ಒಂದು ಅಂದರೆ ನೈಸರ್ಗಿಕವಾದಂಥ ಕ್ರಿಯೆ ಅಂತ ಹೇಳ್ಬೋದಲ್ಲ, ಜೋಡುಪಾಲದಲ್ಲಿ ಆಗಿರುವಂಥದ್ದು, ಅಥವಾ ಅದು ಇಲ್ಲ, ಇದು ನೈಸರ್ಗಿಕ ಕ್ರಿಯೆ. ಜೋಡುಪಾಲದಲ್ಲೆಲ್ಲ ಆಗಿರೋದು ನೈಸರ್ಗಿಕ ಕ್ರಿಯೆ. ಸೊ ಆಕ್ಚುಲಿ ನಾವು ಮಾನವರು ನಾವು ತುಂಬಾ ಮನೆ ಕಟ್ಕೊಂಡಿದ್ದೇವೆ ಅಲ್ಲೆಲ್ಲ. ನಿಮ್ಮ ಲೋ ಲೈಯಿಂಗ್ ಏರಿಯಾದಲ್ಲೆಲ್ಲ ಮನೆ, ಹಿಲ್ಲಕ್ಸ್ನ ಸ್ಲೋಪಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಆಕ್ಚುಲಿ ಅವೆಲ್ಲ ಸೆನ್ಸಿಟಿವ್ ಏರಿಯಾ. ಅಲ್ಲಿ ಆಯ್ತು ಅಂತ ಹೇಳಿದ್ರೆ ನಾನು ಹೇಳಿದೆ, ಅಲ್ಲಿ ಸ್ಟೀಪ್ ಸ್ಲೋಪ್ ಮತ್ತೆ ಹೈಲಿ ವೆದರ್ಡ್ ರಾಕ್ಸ್ ಇದೆ. ನೀವು ಶೀತಲೀಕರಣಗೊಂಡ ಕಲ್ಲುಗಳು, ಈ ಜಿಯೋಲಾಜಿಕಲ್ ಟೈಮ್ ಸ್ಕೇಲಲ್ಲಿ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ತುಂಬಾ ನಿಧಾನವಾಗಿ ಪ್ರಕ್ರಿಯೆಗೊಂಡು ಕೆಮಿಕಲ್ ವೆದರಿಂಗ್, ಫಿಸಿಕಲ್ ವೆದರಿಂಗ್, ಬಯೋಲಾಜಿಕಲ್ ವೆದರಿಂಗ್ ಇದೆಲ್ಲ ಹೇಳ್ತೇವೆ. ಅದೆಲ್ಲ ಆಗಿ ಕಲ್ಲು ಮಣ್ಣಾಗಿ ಪರಿವರ್ತನೆಗೊಂಡಿದೆ. ಅಲ್ಲಿ ತುಂಬಾ ಹೈಲಿ ಫ್ರಾಕ್ಚರ್ಡ್ ರಾಕ್ಸ್ ಇದೆ ಅಂತ ಹೇಳಿದ್ರೆ ನೀರು ಇಂಗಿ, ಮಳೆ ಬಂದಾಗ ನೀರು ಇಂಗಿ ಆ ಕಲ್ಲು ರೂಪಾಂತರಗೊಂಡು ಮಣ್ಣಾಗಿದೆ. ಮಣ್ಣಿನ ಫಾರ್ಮೇಶನ್ಸ್ ತುಂಬಾ ತಿಕ್ಕಾಗಿರೋದ್ರಿಂದ, ಜೊತೆಗೆ ನೀವು ಈಗ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಶಿರಾಡಿ ಘಾಟಿ ಮತ್ತು ಚಾರ್ಮಾಡಿ ಘಾಟಿಗಳ ರೋಡನ್ನೆಲ್ಲ ಎಲ್ಲ ವೆಹಿಕಲ್ಗಳನ್ನು ನೀವು ಈ ಮಡಿಕೇರಿ ರೂಟಲ್ಲಿ ಇದು ಮಾಡಿದ್ರಿ, ಅಲೋ ಮಾಡಿದ್ರಿ ಎಲ್ಲ. ಸೊ ದೊಡ್ಡ ದೊಡ್ಡ ವೆಹಿಕಲ್ಗಳು, ಜೊತೆಗೆ ಸ್ಟೀಪ್ ಸ್ಲೋಪ್, ಮತ್ತೆ ಸಿಕ್ಕಾಪಟ್ಟೆ ಬಂದ ಮಳೆ 2 ಗಂಟೆ 4 ಗಂಟೆ ಅಥವಾ 3 ದಿವಸದಲ್ಲಿ ನಾನು ಹೇಳಿದೆ 700 ಮಿಲಿಮೀಟರ್ ಮಳೆ ಬಂತು ಅಂತ ಹೇಳಿ. ಸೊ ಅದನ್ನೆಲ್ಲ ತಡ್ಕೊಳ್ಳಲಾಗಿದೆ. ಇಡೀ ಮಣ್ಣಿನ ಪದರ ನೀರಿನಿಂದ ತುಂಬಿಕೊಂಡು ಅದು ಅದರ ಕೆಳಗಡೆ ಒಂದು ಕ್ಲೇ ಲೇಯರ್ ಅಂತ ಇರ್ತದೆ, ಅದರ ಮೇಲಿಂದ ಜಾರ್ಕೊಂಡು ಬಂದಿದೆ. ಅದರ ಕೆಳಗಡೆ ಮತ್ತೆ ಹಾರ್ಡ್ ರಾಕ್ ಇರ್ತದೆ. ಅದು ಇನ್ನಷ್ಟು ಸಮಯ ತಕೊಂಡು ಪುನಃ ಹಾಗೆ ಮಣ್ಣಾಗ್ತದೆ. ಸೊ ಮಣ್ಣಿನ ಥಿಕ್ನೆಸ್ ಜಾಸ್ತಿ, ವೆದರ್ಡ್ ರಾಕ್ಸ್, ತುಂಬಾ ಜೋರಾಗಿ ಬಿದ್ದ ಮಳೆ, ಅದರ ಜೊತೆಗೆ ನಾವು ಮಾನವ ನಿರ್ಮಿತ ಕಾರಣಗಳು, ರಸ್ತೆ ಇದಕ್ಕೆ ಅಥವಾ ತುಂಬಾ ವೆಹಿಕಲ್ಗಳು, ದೊಡ್ಡ ದೊಡ್ಡ ಘನವಾಹನಗಳನ್ನೆಲ್ಲ ಆ ರಸ್ತೆಯಲ್ಲಿ ಬಿಟ್ಟಿದ್ರಿಂದ ಜೋಡುಪಾಲ ಮತ್ತು ಸುತ್ತಮುತ್ತ ತುಂಬಾ ಇದಾಗಿದೆ. ಮತ್ತೆ ಬರೇ ಇದು ನೈಸರ್ಗಿಕ ಪ್ರಕ್ರಿಯೆಗೆ ಇನ್ನೊಂದು ನಾನು ಉದಾಹರಣೆ ಕೊಡ್ತೇನೆ. ಮಕ್ಕಂದೂರು ಪ್ರದೇಶದಲ್ಲೆಲ್ಲ ಇಂಥ ಟ್ರಾಫಿಕ್ ಜಾಮ್ ಇಲ್ಲ. ಬಟ್ ಅಲ್ಲಿ ಕೆಲವು ಕಡೆ ಎಷ್ಟು ಸ್ಟೀಪ್ ಸ್ಲೋಪ್ ಆಗಿದೆ ಅಂತ ಹೇಳಿದ್ರೆ 80 to 90 ಡಿಗ್ರಿ ಸ್ಲೋಪ್. ನೀವು ಕೆಳಗೆ ನೋಡಿದ್ರೆ ಹೆದರಬೇಕು ಅಷ್ಟು. ಅಲ್ಲಿ ಒಂದು 10-15 ಮನೆಗಳಿದ್ದು ಅದರಲ್ಲಿ ಎಲ್ಲ ಮನೆಗಳ ಮೇಲೆ ಮಣ್ಣು ಕುಸಿದು ಹೋಗಿದೆ. ಬಹುಶಃ ಇದು ನೈಸರ್ಗಿಕ ಪ್ರಕೋಪಗಳೇ ಆಗ್ತಾ ಇರೋದು. ಮತ್ತೆ 1 ತಿಂಗಳ ಹಿಂದೆ ಆ ಪ್ರದೇಶದಲ್ಲಿ 1 ತಿಂಗಳ 2 ತಿಂಗಳ ಹಿಂದೆ ಜೂನ್ನಲ್ಲಿ ಜುಲೈಯಲ್ಲೇನೋ ಈ ಕರ್ನಾಟಕ ಇದು ನಮ್ಮ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ನವರು ಒಂದು 3.5 ರಿಕ್ಟರ್ ಸ್ಕೇಲಲ್ಲಿ ಒಂದು ಭೂಕಂಪ ಆಗಿದೆ ಅಂತ ಒಂದು ಹೇಳಿದ್ರು. ಬಟ್ ಭೂಕಂಪ ಆಗಿದ್ದ ದಿವಸನೇ ನಿಮ್ಮ ಲ್ಯಾಂಡ್ ಸ್ಲೈಡ್ ಆಗಿದ್ದಿದ್ರೆ ಅದು ಭೂಕಂಪದಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ಇತ್ತು ಅಂತ ಹೇಳ್ಬೋದು. ಬಟ್ ಇದು ಘಟನೆ ನಡೆದದ್ದು ಸುಮಾರು 1-1.5-2 ತಿಂಗಳ ನಂತರ. ಆದ್ರೆ ಭೂಕಂಪಕ್ಕೂ ಇದಕ್ಕೂ ಸ್ವಲ್ಪ ಸಂಬಂಧ ಹೇಗಿರ್ತದೆ ಅಂತ ಹೇಳಿದ್ರೆ, ಭೂಕಂಪ ಆಗುವಾಗ ಸಾಕಷ್ಟು ಬಿರುಕುಗಳು ಬೀಳ್ತವೆ. ಬಿರುಕುಗಳು, ಕ್ರ್ಯಾಕ್ಸ್ ಎಲ್ಲ ಡೆವಲಪ್ ಆಗ್ತದೆ, ಜಾಯಿಂಟ್ಸ್ ಎಲ್ಲ ಕಲ್ಲುಗಳಲ್ಲಿ. ಆ ಡೆವಲಪ್ ಆದ ಕಲ್ಲುಗಳಲ್ಲಿ ಅವತ್ತು 3 ದಿವಸ ಬಂದ ಮಳೆ ನೀರು ಜಾಸ್ತಿ ಇಂಗಿ ಅದು ಮಣ್ಣನ್ನೆಲ್ಲ ಹೊತ್ಕೊಂಡು ಈಚೆ ಬಂದಿರೋದು ಒಂದು ಕಾರಣ ಇರ್ಬೋದು. ಲ್ಯಾಂಡ್ ಸ್ಲೈಡ್ ಇಂಟೆನ್ಸಿಫೈ ಆಗ್ಲಿಕ್ಕೆ ಇನ್ನೊಂದು ಜಿಯೋಲಾಜಿಕಲ್ ಫ್ಯಾಕ್ಟರ್ ಕಾರಣ ಆಗಿರ್ತದೆ, ಅರ್ಥಕ್ವೇಕ್ ಆಗಿರೋದು ಕಾರಣ ಆಗಿರಬಹುದು. ಬಹುಶಃ ಅದೇ ದಿವಸ ಆಗಿದ್ರೆ ಎರಡಕ್ಕೂ ಲಿಂಕ್ ಇದೆ ಅಂತ ಹೇಳ್ಬೋದಿತ್ತು. ಬಟ್ ಇದನ್ನು ಇಂಟೆನ್ಸಿಫೈ ಮಾಡ್ಲಿಕ್ಕೆ ಅದು ಕಾರಣ ಇರೋದ್ರಿಂದ ಬಹುಶಃ ಇದೆಲ್ಲ ನಮ್ಮ ನೈಸರ್ಗಿಕದ್ದು ಮೊದಲನ ಇದು ನೈಸರ್ಗಿಕ ಮಳೆ ಕಾರಣ ಮತ್ತೆ ಭೂಕುಸಿತಗಳೆಲ್ಲ ಆದದ್ದು ಈ ಸರ್ತಿ ಆದದ್ದು. ಯಾಕಂದ್ರೆ ಇದು ಪ್ರತಿ ಸರ್ತಿ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಆಗ್ಲಿಲ್ಲ. ಸೊ ಇದೆಲ್ಲ ಮಣ್ಣು ಕೊಚ್ಚಿಕೊಂಡು ಬಂದ ಮಣ್ಣು ನದಿಯ ದಡದಲ್ಲೆಲ್ಲ ಇದೆ ಅಥವಾ ನದಿಯ ಕೋರ್ಸಲ್ಲೇ ಇದೆ. ನೀವು ಹೇಳಿದ್ರಿ ನೀವು ಯಾವಾಗ ಒಂದು ಪ್ರಶ್ನೆ ಕೇಳಿದ್ರಿ,
ಕೆಲವು ಸಣ್ಣ ಸಣ್ಣ ಸ್ಟ್ರೀಮ್ಗಳು, ನಾವು ನದಿಯ ಜಲಾನಯನ ಪ್ರದೇಶ ಅಂತ ಹೇಳ್ತೇವೆ. ಫಸ್ಟ್ ಆರ್ಡರ್ ಸ್ಟ್ರೀಮ್ 2 ಸೇರಿ, ಸೆಕೆಂಡ್ ಆರ್ಡರ್ ಸ್ಟ್ರೀಮ್ 2 ಸೆಕೆಂಡ್ ಆರ್ಡರ್ ಸೇರಿ, ಥರ್ಡ್ ಆರ್ಡರ್ ಅಂತ ಹೇಳಿ ಕೊನೆಗೆ ನೇತ್ರಾವತಿ ಸಮುದ್ರಕ್ಕೆ ಸೇರುವಾಗ ಸುಮಾರು 8th ಆರ್ಡರ್ ಸ್ಟ್ರೀಮ್. ಅದು ನನ್ನ ಸ್ಟಡಿ ಏರಿಯಾ ಇದು. ಬಟ್ ಈ ಜಲಾನಯನ ಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಬಂದು ಬರೇ ನೇತ್ರಾವತಿ ಗುರುಪುರ ನದಿ ಅಲ್ಲ, ನಿಮ್ಮ ಪಯಸ್ವಿನಿ ನದಿಯಲ್ಲಿ ಸುಮಾರು ಡ್ಯಾಮೇಜ್ ಎಲ್ಲ ಆಗಿದೆ. ಸೊ ಇದೆಲ್ಲ ಡ್ಯಾಮೇಜ್ ಆಗ್ಲಿಕ್ಕೆ ಮೇನ್ ಕಾರಣ ಈ ಭೂಕುಸಿತ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿದ್ದ ಜನಗಳನ್ನು ಎಲ್ಲ ವೆಕೇಟ್ ಮಾಡಿಸಿ ಸ್ಲೋಪಿಂಗ್ ಏರಿಯಾದಲ್ಲಿ. ಸೊ ಈ ಮಾನವ ಕೆಲಸಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು, ನೈಸರ್ಗಿಕ ಪ್ರಕ್ರಿಯೆಗಳಿಗೆ ಬಿಟ್ಟು ಬಿಡುವ ಜಾಗವನ್ನು ಅದು ಅದರ ಪಾಡಿಗೆ ಅದು ಇದು ಮಾಡಿ. ಹಿಂದೆ ಅದರ ಜಾಗ ಆಗಿತ್ತು, ನಾವು ಅದನ್ನು ಕಬಳಿಸಿಕೊಂಡು ನಾವಲ್ಲಿ ಇದು ಮಾಡ್ತಾ ಇದ್ದೇವೆ. ಅದು ಆಗಬಾರದು. ಸೊ ಈ ತರ ನೈಸರ್ಗಿಕ ಪ್ರಕೋಪಗಳು ಆಗುವಾಗಾದ್ರೂ ನಾವು ಎಚ್ಚೆತ್ತುಕೊಂಡು ಮನುಷ್ಯರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಆದಷ್ಟು ಡ್ಯಾಮೇಜ್ ಅನ್ನು ಕಮ್ಮಿ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಜೊತೆಗೆ ಆದಷ್ಟು ಮರಗಿಡಗಳನ್ನು ನೆಡಬೇಕಲ್ಲಿ. ಈಗ ಅದು ನಾವು ಬೋಳ್ ಗುಡ್ಡೆಲ್ಲ ಆಗಿದೆ, ಅಲ್ಲಿ ಮತ್ತೆ ಅದನ್ನು ಮರುಪು ಇದು ಮಾಡ್ಲಿಕ್ಕೆ ನಾವು ಅದೇನೋ ಒಂದು ಅಂದ್ರೆ ಇಲ್ಲಿ ಏನಾಗುತ್ತೆ, ಅದೊಂದು ಬೋಳ್ ಆಯ್ತು ಅಂತ ಇಟ್ಕೊಳ್ಳೋಣ. ಬೋಳ್ ಆದ ಕೂಡಲೇ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೇವೆ, ಅಲ್ಲಿನೂ ನೀರು ಬರೋದಿಲ್ಲ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಸೊ ನಮ್ಮ ಕಟ್ಟಡಗಳು ಮತ್ತೊಂದು ಇನ್ನೊಂದು ನಮ್ಮ ಚಟುವಟಿಕೆನ ಅಲ್ಲಿ ಹೋಗಿ ಆರಂಭ ಮಾಡ್ತೇವೆ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಮತ್ತು ಇಡೀ ಇದನ್ನು ತನ್ನ ಜಾಗವನ್ನು ಮತ್ತೆ ಆಕ್ರಮಿಸಿಕೊಳ್ಳಿಕ್ಕೆ ಬರ್ಬೋದು ಅಂತ ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು. ನವೀನ್ ನಾಯ್ಕರೇ, ಆಯಿತು, ಕಳೆದ ವರ್ಷವೂ ಕೂಡ ಇದೇ ಈ ರೀತಿ ಇತ್ತಲ್ಲ ಅಂತ. ಈಗ ಏನು ಈ ವರ್ಷ ಈಗ ಮಳೆ ಬಂದು ನಿಂತು ಹೋಯಿತು, ನಿಂತು ಹೋದ ಕೂಡಲೇ ನೀರಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಹುಶಃ ನನಗೆ ಕಾಣ್ತದೆ ಕಳೆದ ವರ್ಷ ಕೂಡ ಇತ್ತು. ಹಾಗಿರುವಾಗ ಇದು ಅದೇ ಕಾರಣವೋ, ಆ ಕಾರಣದಿಂದ ಹೀಗಾಗಿದ್ದು, ಅಥವಾ ವಾರ್ಷಿಕವಾದಂತ ಒಂದು ಅಲ್ಲ? ಮತ್ತೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಪ್ರಕೃತಿ ನೋಡಿ, ನಾವು ಸ್ಲೋಲಿ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದು ಅದರ ವಿಕೋಪವನ್ನು ತೋರಿಸ್ತದೆ, ಸರಿಯಾಗಿ ತೋರಿಸ್ತದೆ. ಅಂದ್ರೆ ಕೆನ್ನೆಗೆ ನಮಗೊಂದು ಬಾರಿಸಿದ ಹಾಗೆ ತೋರಿಸ್ತದೆ, ಗೊತ್ತಾಯ್ತು? ಅದು ನಾನು ಸ್ಲೋ ಆಗಿ ನಾನು 2 ಎಕರೆ ತಗೊಂಡಿದ್ದೇನೆ, 3 ಎಕರೆ ಇಲ್ಲ 100 ಎಕರೆ ಅದನ್ನು ಡಿಸ್ಟ್ರಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದನ್ನ ಅಷ್ಟೇ ತೋರಿಸ್ತೇನೆ ಅಂತ ಹೇಳುದಿಲ್ಲ. ಅದು ಒಮ್ಮೆಲೆ ಅದರದ್ದು ಇಂಪ್ಯಾಕ್ಟ್ ತೋರಿಸಿಬಿಡ್ತದೆ, ಒಮ್ಮೆಲೆ ಇಂಪ್ಯಾಕ್ಟ್ ತೋರಿಸ್ತದೆ. ಆಗ ಅದು ಇಂಪ್ಯಾಕ್ಟ್ ತೋರಿಸುವಾಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದು, ನಾವು ಬರೀ ಯಾಕಂತ ಹೇಳಿದ್ರೆ ನಾವು ಬರೀ ಒಂದು ಸಣ್ಣ ಒಂದು ಏನು ಕೀಟದಾಗೆ ಅದರ ಮುಂದೆ, ಗೊತ್ತಾಯ್ತಾ? ಸೊ ಆದಷ್ಟು ನಾವು ನಮ್ಮ ಈ ಕಡಿಯುವುದು ಇನ್ನೊಂದು ಈಗ ಏನಂತ ಹೇಳಿದ್ರೆ ಈ 10,000 ವರ್ಷದ ಹಿಂದೆ ಇದ್ದ ಪ್ರಕೃತಿ ಏನಿದೆ ನಮ್ಮ ಈ ಮಲೆನಾಡಿನಲ್ಲಿ ಆಗ್ಲಿ ಕೊಡಗಲ್ಲಿ, ಅದು ಹಾಗೆ ರಿಟೇನ್ ಆಗಿದ್ರೆ ಇವತ್ತು ಈ ಕೊಡಗು ತೇಲ್ತಿರ್ಲಿಲ್ಲ, ಬದುಕ್ತಿತ್ತು, ಈ ಲ್ಯಾಂಡ್ ಸ್ಲೈಡ್ ಆಗ್ತಿರ್ಲಿಲ್ಲ, ಗೊತ್ತಾಯ್ತಾ? ಸೊ ಇದನ್ನೆಲ್ಲ ನಾವು ನಮ್ಮ ಏನು ರೆಸಾರ್ಟ್ಸ್ಗಳು ಮತ್ತೆ ರೋಡ್ಸ್ಗಳು, ಈಗ ರೈಲ್ವೆ ಪ್ರಾಜೆಕ್ಟ್, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಚೆನ್ನೈ ಏನು ಒಂದು ಇದು ಮಾಡ್ತಾ ಇದ್ದೇವೆ, ಈಗ ಚೆನ್ನೈ ಟು ಸೇಲಂ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೋಗಿದೆ, 4 ಲೈನ್ಸ್. ಅದು 11 ವೈಲ್ಡ್ ಲೈಫ್ ಸೆಂಚುರಿ ಒಳಗೆ ಪಾಸ್ ಆಗ್ತದೆ. 11 ವೈಲ್ಡ್ ಲೈಫ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಲಕ್ಷ ಮರಗಳು ಆ ಒಂದು ರೋಡಿಗೋಸ್ಕರ ಹೋಗ್ತಾ ಇದೆ ಅಂತೇಳಿ. ಸೊ ಅಂತ ಒಂದು, ಯಾಕಂದ್ರೆ ನಮ್ಗೆ ಹೇಗೆ ಬೇಕಂದ್ರೆ ನಮ್ಗೆ ಅಭಿವೃದ್ಧಿ ಬೇಕು, ನಮ್ಗೆ ಒಳ್ಳೆ ರಸ್ತೆ ಬೇಕು, ಬೇಗ ಇದಾಗಬೇಕು. ಬಟ್ ಈ ರೀತಿ ಅಭಿವೃದ್ಧಿ ಬೇಕಾ? ಈ ರೀತಿ ನೀರಿಲ್ಲದೆ ಇಂಥ ಅಭಾವ ಬರುವಂತ ಅಭಿವೃದ್ಧಿಗಳು ಬೇಕಾ ನಮಗೆ? ಹಾಗಿದ್ದಲ್ಲಿ ಇಲ್ಲಿ ಒಂದು ಪ್ರಶ್ನೆ ಬರುವಂತದ್ದು, ನಾನು ಮತ್ತೆ ಮುಂದೆ ಅದನ್ನ ಕೇಳ್ತೇನೆ. ನಾವೇನ್ ಮಾಡ್ತಾ ಇದ್ದೇವೆ, ಇಂಥದೆಲ್ಲ ಮಾಡ್ತಾ ಇರುವಾಗ ಗೊತ್ತಿಲ್ಲವೇ ನಮಗೆ? ನಮ್ಮಲ್ಲಿ ಬಹಳಷ್ಟು ವಿಜ್ಞಾನಿಗಳಿಲ್ವೇ, ವಿದ್ವಾಂಸರಿಲ್ವೇ, ತಜ್ಞರಿಲ್ವೇ? ಯಾಕೆ ಅವ್ರ ಜೊತೆ ಸರ್ಕಾರಗಳು ಕೇಳ್ತಾ ಇಲ್ಲ ಅಂತ ಒಂದು ಸಣ್ಣ ಬ್ರೇಕ್ನ ಬಳಕೆ ಬಗ್ಗೆ ಚರ್ಚೆ ಮಾಡಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್, ಸೊ ಇದೆಲ್ಲ ಈ ಏನು ಒಂದು ಜಿಯೋಗ್ರಫಿಕಲಿ ಆಗುವಂಥ ಒಂದಷ್ಟು ಬೆಳವಣಿಗೆಗಳು ನೋಡಿ, ಹೀಗೆ ಆಗ್ತದೆ, ವೆಸ್ಟರ್ನ್ ಘಾಟ್ಸಿನ ಬೆಳವಣಿಗೆ ಹೀಗೆ ಅಂತ ಅನ್ನೋದು. ಸೊ ಇದರ ಬಗೆಗೆ ಒಂದು ಸೈಂಟಿಫಿಕ್ ಆದಂಥ ಒಂದು ನಾಲೆಜ್ ನಮ್ಮ ವಿಜ್ಞಾನಿಗಳ ಜೊತೆ, ನಮ್ಮ ತಜ್ಞರ ಜೊತೆ ಕೂತ್ಕೊಂಡು ಒಂದು ಮಾಡಬೇಕಾಗಿರುವಂಥದ್ದು, ಅದರ ಅಗತ್ಯತೆ ಸಂಬಂಧಪಟ್ಟ ಇಲಾಖೆಯೋ ಅಥವಾ ಸರ್ಕಾರಕ್ಕೆ ಇರಬೇಕಲ್ವೇ? ಏನಾದರೂ ಮಾಹಿತಿ ತೆಗೆದುಕೊಳ್ತಾ ಇದೆಯಾ ಅಂತ? ಇಲ್ಲ, ಖಂಡಿತವಾಗಿ. ನೋಡಿ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಾಗರ ಭೂವಿಜ್ಞಾನ ವಿಭಾಗ ಅಂತ ಇದೆ, ಜಿಯಾಲಜಿ, ಮೆರೈನ್ ಜಿಯಾಲಜಿ ಇದೆ, ಅದು ಮೆರೈನ್ ಜಿಯಾಲಜಿ ಅಂತ ಹೇಳಿ, ಮತ್ತೆ ಜಿಯೋ ಇನ್ಫಾರ್ಮೆಟಿಕ್ಸ್ ಅಂತ ನಾವು 2 ಕೋರ್ಸನ್ನು ರನ್ ಮಾಡ್ತಾ ಇದ್ದೇವೆ. ಈ ಜಿಯಾಲಜಿ ಸಂಬಂಧಪಟ್ಟ ಹಾಗೆ ಇವತ್ತು ನಾನು ಮುಂಚೆ ಬಹುಶಃ ನಿಮ್ಮ ಚಾನೆಲಲ್ಲೇ ಮಾತಾಡಿದ್ದೆ, ಉಪಗ್ರಹ ತಂತ್ರಜ್ಞಾನ ಬಳಸಿ ಇವತ್ತು ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳುವಂಥದ್ದನ್ನು ನೋಡಿ. ಇದು ಲ್ಯಾಂಡ್ ಸ್ಯಾಟ್ ಅಂತ ಹೇಳಿ ನನಗೆ ಒಂದು ಆಶ್ಚರ್ಯ ಆಗ್ತದೆ, ನಮ್ಮ ಇಸ್ರೋದವರು ಯಾಕೆ ಏನೂ ಇದ್ರ ಬಗ್ಗೆ ಮಾತೇ ಆಡಲಿಲ್ಲ ಅಂತ ಹೇಳೋದು. ಮೊನ್ನೆ ತಾನೇ ಅವರು 2
UK ಎರಡು ಸ್ಯಾಟಲೈಟ್ ಬಿಟ್ಟರು, ಸುಮಾರು 220 ಕೋಟಿ ರೂಪಾಯಿ ಆದಾಯ ಬಂತು. ಇಸ್ರೋದವರು ಸಾಕಷ್ಟು ಇವತ್ತು ವರ್ಕ್ ಮಾಡಿದ್ದಾರೆ ಉಪಗ್ರಹ ತಂತ್ರಜ್ಞಾನದಲ್ಲಿ. ನಾವೊಂದು 60 ಸೆಂಟಿಮೀಟರ್ನಷ್ಟು ಸಣ್ಣ ವಸ್ತುಗಳನ್ನು ಗುರುತಿಸಬಲ್ಲ ಸಾಮರ್ಥ್ಯ ಪಡೆದಿದ್ದೇವೆ. ಇಷ್ಟೆಲ್ಲ ಆದಾಗ ಈ ಲ್ಯಾಂಡ್ ಸ್ಲೈಡ್ನ ಬಗ್ಗೆ ಒಂದೆರಡು ಇಮೇಜ್ ಅವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ಖಂಡಿತವಾಗಿ ನಾವು ಸ್ಯಾಟಲೈಟ್ ಇಮೇಜ್ ಎಲ್ಲ ಯೂಸ್ ಮಾಡ್ತೇವೆ. ಜಿಯಾಲಜಿಕಲ್ ಇದಕ್ಕೆಲ್ಲ ಫ್ಯಾಕ್ಟರ್ಸು, ನ್ಯಾಚುರಲ್ ಡಿಸಾಸ್ಟರ್ ಆಗ್ಬೋದು, ಮತ್ತೆ ಆಂಥ್ರೋಪೋಜಿನಿಕ್ ಇಂದ ಮನುಷ್ಯ ಕಾರಣ, ಇದನ್ನೆಲ್ಲ ಅಧ್ಯಯನ ಮಾಡಿ ಮುಂಚೆ ಹೇಗಿತ್ತು. ಈಗ ನಾನು ಈ ಚಿತ್ರದಲ್ಲಿ ಒಂದು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಲ್ಯಾಂಡ್ಸ್ಯಾಟ್ ಅಂತ ಹೇಳಿ ಅಮೆರಿಕದ ನಾಸಾದವರು ಬಿಟ್ಟ ಒಂದು ಉಪಗ್ರಹದ ಚಿತ್ರ. ಇದರಲ್ಲಿ ನೋಡಿ ನೀವು ಈ ತೋಡುಗಳು ಅಂತ ಹೇಳ್ತೇವೆ, ಸ್ಟ್ರೀಮ್ಗಳು, ಕೆಲವು ಸ್ಟ್ರೀಮ್ಗಳು ನೀವು ಹೇಳಿದ್ರೆ ಅದು ಡೈವರ್ಟ್ ಆಗಿದೆ. ಸಣ್ಣ ಸ್ಟ್ರೀಮ್ಗಳು ಇವತ್ತು ಅಷ್ಟು ಅಗಾಧ ಪ್ರಮಾಣದಲ್ಲಿ ನೀರು ಹೋಗಿ ದೊಡ್ಡ ದೊಡ್ಡ ಸ್ಟ್ರೀಮ್ಗಳಾಗಿ ಇಡೀ ಮಣ್ಣು ತುಂಬಿಕೊಂಡಿದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ನೀರು ಹರಿತಾ ಇದೆ. ಬಹುಶಃ ಮತ್ತೆ ಹೊಸ ಹೊಸ ಇದು ತೋಡುಗಳು ಸೃಷ್ಟಿಯಾಗಿವೆ, ಡ್ರೈನೇಜ್ ಅಂತ ಹೇಳ್ತೇವೆ ನಾವು. ಇದು ಎಲ್ಲಕ್ಕೂ ಕಾರಣ ಅಲ್ಲಿ ಕೆಲವು ಕಡೆ ಫ್ರಾಕ್ಚರ್ ಝೋನ್ ಇತ್ತು ಮತ್ತು ಅಷ್ಟೊಂದು ಬಿರುಸಿನ ಮಳೆ ಬಂದು ನೀರಿಗೆ ಅಡೆತಡೆಯಾಗಿ ನದಿ ಬೇರೆ ದಿಕ್ಕನ್ನೇ ಬದಲಾಯಿಸಿಕೊಂಡು ಹೋದ ಎಲ್ಲ ದೃಷ್ಟಾಂತಗಳಿವೆ. ಸೊ ಮುಂಚೆ ಹೇಗಿತ್ತು ಉಪಗ್ರಹದ ಚಿತ್ರಗಳನ್ನು ಬಳಸಿ ಭೂಕುಸಿತ ಅಥವಾ ಏನೇ ಒಂದು ಇದು ಪ್ರಾಕೃತಿಕ ವಿಕೋಪ ಆದರೆ ಮುಂಚೆ ಹೇಗಿತ್ತು ಮತ್ತೆ ಏನಾಗಿದೆ ಅಂತ ಹೇಳೋದು. ಸುಮಾರು ಒಂದು ಉಪಗ್ರಹ ಒಂದೇ ಪ್ರದೇಶದ ಮೇಲೆ ಸುಮಾರು ಒಂದು 20 ರಿಂದ 25 ಸಲ ಹಾದು ಹೋಗ್ತದೆ. ಈಗ ಮಂಗಳೂರು ಮೇಲೆ ಇವತ್ತೊಂದು ಉಪಗ್ರಹ ಹಾದು ಹೋದ್ರೆ ಅದೇ ಉಪಗ್ರಹ ಮಂಗಳೂರು ಮೇಲೆ ಒಂದು 25 ಸಲ ಹಾದು ಹೋಗ್ತದೆ ವರ್ಷಕ್ಕೆ. ನಾನು ಒಂದು ಉಪಗ್ರಹದ ಕತೆ ಹೇಳುದಲ್ಲ, ನಮ್ಮಲ್ಲೇ ಇಸ್ರೋದವರು ಒಂದು 25 ರಿಂದ 30 ಸ್ಯಾಟಲೈಟ್ ಬಿಟ್ಟಿದ್ದಾರೆ. ಪ್ರತಿಯೊಂದು ದಿವಸದ ಘಟನೆಯನ್ನು ನೀವು ಇದರಲ್ಲಿ ಚಿತ್ರಗಳಿಂದ ಪಡೆದುಕೊಂಡು ಅದರಿಂದ ಛಾಯಾಚಿತ್ರಗಳಿಂದ ನಾವು ನಕ್ಷೆಗಳನ್ನೆಲ್ಲ ಮಾಡಿ ಇದು ಪ್ರಕೋಪಗಳಾಗುವ ಮುಂಚೆ ಹೇಗಿತ್ತು ಮತ್ತೆ ಹೇಗಾಗಿದೆ ಅಂತ ಹೇಳಿ. ಈಗ ಬಹುಶಃ ನೀವು ಎತ್ತಿನ ಹೊಳೆದ್ದು ಸರ್ ಹೇಳಿರಲ್ಲಿ ತುಂಬಾ ಇದೆಲ್ಲ ಆಗಿದೆ ಅಂತ. ಖಂಡಿತವಾಗಿ ಎತ್ತಿನ ಹೊಳೆ ಸ್ಟಾರ್ಟ್ ಆಗುವ ಮುಂಚೆ ಹೇಗಿತ್ತು, ಈಗ ಏನಾಗಿದೆ, ಅಲ್ಲಿ ಏನೇನು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗ್ತಾ ಇದೆ, ಎಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ನಿಮ್ಮ ಚಿತ್ರಗಳಿಂದ ಪರಿಣಾಮಕಾರಿಯಾಗಿ ನೀವು ಮಾಹಿತಿ ಸಂಗ್ರಹಿಸಿ ಅದನ್ನು ನಮ್ಮನ್ನು ಕನ್ಸಲ್ಟ್ ಮಾಡಬೇಕು. ಈಗ ಜಿಯಾಲಜಿ ಆಗ್ಲಿ, ಜಿಯೋ ಇನ್ಫಾರ್ಮೆಟಿಕ್ಸ್ ನಮ್ಮನ್ನು ಇದುವರೆಗೆ ಬಹುಶಃ ಮಂಗಳೂರಲ್ಲಿ ನಾನು ಅದು ಯಾಕೆಂತ ಅವತ್ತೊಮ್ಮೆ ನೀವು ಚರ್ಚೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಕೇಳಿದ್ದೆ, ಅಂದ್ರೆ ಎಲ್ಲೋ ಜಿಲ್ಲಾಧಿಕಾರಿಗಳು ಅವರು ಮೀಟಿಂಗ್ ನಮ್ಮನ್ನು ಕನ್ಸಲ್ಟೇ ಮಾಡೋದಿಲ್ಲ ಸರ್, ಜಿಯಾಲಜಿ ಮಾಡಲೇ ಇಲ್ಲ. ಖಂಡಿತವಾಗಿ ನಾವು ಡೆವಲಪ್ಮೆಂಟ್ಗಳಾದ್ರು ಇಲ್ಲ, ಬೇರೆ ಕಡೆ ಮಳೆ ಅಲ್ಲ, ಅದಕ್ಕಿಂತ ಮೊದಲು ಒಮ್ಮೆ ಮಳೆ ಹೌದೌದು ಕರೆಕ್ಟ್. ಆಗ ನಾನು ಹೇಳಿದ್ದೆ ಒಂದು ಮಾತು ನಿಮ್ಮಲ್ಲಿ ಹೇಳಿದ್ದೆ. ಆ ಸಂದರ್ಭದಲ್ಲಾದ್ರೂ ಕೂಡ ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಕೂಡ ಹೇಳಿದ್ರು. ಇವನ್ ಕನ್ಸಲ್ಟ್ ಆಗಿ ಅವರೊಂದು 150 ಪಾಯಿಂಟ್ಸ್ ಅನ್ನೋದು ಕೊಟ್ಟರು, ಇಲ್ಲೊಂದು 50 ಪಾಯಿಂಟ್ಸ್ ಕೊಟ್ಟರು. ಹೀಗೆ ಏನೆಲ್ಲ ನೀವು ಮಾಡಬೇಕು, ಏನೆಲ್ಲ ಅದರ ಪ್ರಿಕಾಷನರಿ ಮೆಷರ್ಸ್ ಹೇಗೆ ಅಂತ ಕೊಟ್ಟರು. ಅಷ್ಟು ಪಾಯಿಂಟ್ಸ್ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಪಾಲನೆ ಆಗೋದಿಲ್ಲ. ಅದರಲ್ಲಿ ಒಂದು ಸ್ವಲ್ಪ ಕಟ್ ಆಗ್ತದೆ, ಸ್ವಲ್ಪ ಶಾರ್ಟ್ ಕಟ್ ಆಗ್ತದೆ. ಇದು ಮಾಡಿದ್ದು ಇದು ಅಂದರೆ ಡಿಲೀಟ್ ಮಾಡಿ ಅಂತೇಳಿ ಕೆಲವು ಪಾಯಿಂಟ್ಸ್ಗಳು ಹೇಳಿರ್ತಾರೆ. ಹೀಗೆ ನೀವು ಏನೆಲ್ಲ ಕ್ರಮ ಕೈಗೊಳ್ಬೇಕು ಅಂತೇಳಿ ನಮ್ಮಲ್ಲಿ ವಿಜ್ಞಾನಿಗಳೆಲ್ಲ ಇದ್ದಾರೆ, ಅವರೆಲ್ಲ ಪಾಯಿಂಟ್ಸ್ ಕೊಟ್ಟರು ಸಹ ಅಷ್ಟು ಪಾಯಿಂಟ್ಸ್ ಸರಿಯಾಗಿ ಪಾಲನೆ ಆಗೋದಿಲ್ಲ. ಆ ಪಾಯಿಂಟ್ಸ್ಗಳೆಲ್ಲ ಕಟ್ ಆಗ್ತದೆ. ಕೆಲವೆಲ್ಲ ಪಾಯಿಂಟ್ಸ್ಗಳನ್ನು ಶಾರ್ಟ್ ಕಟ್ ತಗೊಳ್ತೇವೆ ನಾವು. ಆ ಶಾರ್ಟ್ ಕಟ್ ಇಂದ ಅದು ಅದರ ನೇರ ಪರಿಣಾಮ ನಮ್ಮ ಹೌದು ಅದರ ನೇರ ಪರಿಣಾಮ ನಮ್ಮ ಪರಿಸರದ ಮೇಲೆ ಆಗ್ತದೆ. ಪರಿಸರ ಈ ರೀತಿ ವಿಕೋಪಕ್ಕೆ ಕಾರಣ ಆಗ್ತದೆ. ಆದರೆ ಆ ನಂತರದಲ್ಲಿ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಮುತುವರ್ಜಿಗಳು ಅಥವಾ ಕೆಲಸಗಳು ಕಾರ್ಯಗಳು ಆಗೋದಿಲ್ಲ. ಅಂದ್ರೆ ನಿಮ್ಮಲ್ಲಿ ಈಗ ರಿಪೋರ್ಟೇ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಒಂದು ವರದಿನೇ ತೆಗೆದುಕೊಳ್ಳಿಲ್ಲ ಅಂತಿದ್ರೆ, ಈಗ ಜೋಡುಪಾಲಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಇಸ್ರೋದ ಅಧಿಕಾರಿಗಳು ಬಂದಿದ್ದಾರೆ ಅಂತ ಅನ್ನುವಂಥ ಮಾಹಿತಿ ಇತ್ತು. ಇಸ್ರೋದ ಅಧಿಕಾರಿಗಳು ಒಂದಷ್ಟು ಗಮನಿಸಿದ್ದಾರೆ ಆ ಮಣ್ಣಿನ ಬಗ್ಗೆ. ಮತ್ತೆ ಅಲ್ಲಿ ಮನುಷ್ಯರು ಬದುಕಲಿಕ್ಕೆ ಯೋಗ್ಯವಾದ ಜಾಗ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಹೌದು, ಕೆಲವು ಪ್ರದೇಶ ಖಂಡಿತ ಮನುಷ್ಯ ಬದುಕಲಿಕ್ಕೆ ಯೋಗ್ಯವಾದ ಪ್ರದೇಶ ಅಲ್ಲ ಅದು. ಯಾಕಂತ ಹೇಳಿದ್ರೆ ಇಳಿಜಾರಿನಲ್ಲಿ ನೋಡಿ ಅಷ್ಟೊಂದು ಸ್ಟೀಪ್ ಸ್ಲೋಪ್ ಇರುವಾಗ ನೀವು ಕೆಲವು ಕಡೆ ಗಮನಿಸಬಹುದು, ಅಷ್ಟು ದೊಡ್ಡ ಬಂಡೆ ಕಲ್ಲುಗಳು ಮತ್ತೆ ಮಣ್ಣು ಇದಾದದ್ದೆಲ್ಲ ತುಂಬಾ ತಿಕ್ಕಾಗಿರೋ ಮಣ್ಣುಗಳೆಲ್ಲ ಇದೆ. ಇದೆಲ್ಲ ಒಟ್ಟಿಗೆ ಒಮ್ಮೆ ಬಂದಾಗ ನೀವು ಒಂದು ಮನೆಯಲ್ಲಿ ಪಾಪ ಅವ್ರು ಹೇಗಿರ್ಬೇಕು, ಅದರ ಜೊತೆಗೆ ನೆರೆ, ಬಹುಶಃ ಆ ದಿವಸ ಅವರು ಅನುಭವಿಸಿದ ನರಕಯಾತನೆ ಬಹುಶಃ ಯಾರಿಗೂ ಬೇಡ ಅಂತ ಅನ್ನಿಸ್ತದೆ. ಯಾಕಂದ್ರೆ ರಸ್ತೆ ಪೂರ ಕುಸಿದು ಅವರು ಕೆಲವು ಕಿಲೋಮೀಟರ್ ಗಟ್ಟಲೆ ದೂರ ನಡ್ಕೊಂಡೆಲ್ಲ ಹೋಗಿ ಅವರು ಬಚಾವಾಗಿದ್ದಾರೆ ಕೆಲವರು, ಬಟ್ ಕೆಲವರು ಬಚಾವಾಗಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈ ತರ ಒಂದು ಪ್ರಕೃತಿ ವಿಕೋಪ ಯಾವಾಗಲೂ ನಡೀತಾ ಇರುವ ಪ್ರದೇಶದಲ್ಲಿ ಮಾನವನ ಜೀವಕ್ಕೆ ನಾವು ಮುಂಚೆ ಹೇಳ್ತಾ ಇದ್ದು ಬೆಟ್ಟ ಗುಡ್ಡಗಳ ಕೆಳಗಡೆ ಮನೆಯ ಮಾಡಿ ಮೃಗ ಪಕ್ಷಿಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಹೇಳಿ, ಈಗ ಬಹುಶಃ ಅದನ್ನೇ ನಾವು ಭೂಕಂಪಗಳಿಗೆ ಯಾಕೆ ಅಂಜದೇ ಇರುವಂತದ್ದು ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂಜಬಾರದು ನಾವು ಅಂತ ಹೇಳ್ಬೇಕು. ಖಂಡಿತವಾಗಿ ನಾವು ಅಂಜಲೇಬೇಕು. ಭೂಕುಸಿತ ಆಗುವಾಗ ನಾವು ಅಲ್ಲಿ ಕೂತ್ಕೊಂಡು ನಾವು ಪ್ರಕೃತಿಯ ವಿರುದ್ಧ ನಾವು ಖಂಡಿತವಾಗಿ ಯಾವಾಗಲೂ ಸೆಣಸಾಡಲಿಕ್ಕೆ ನಮ್ಮ ಯಾವುದೇ ತಂತ್ರಜ್ಞಾನ ಆಗಲಿ ವಿಜ್ಞಾನ ಆಗಲಿ ಖಂಡಿತವಾಗಿ ಸಾಧ್ಯನೇ ಇಲ್ಲ. ಈಗ ನಾವು ಮಂಗಳೂರಿನಲ್ಲೇ ಹೇಳ್ತೇವೆ, ಮುಂದೆ ಒಂದು ಸುನಾಮಿ ಬಂದ್ರೆ ಮಂಗಳೂರು ಸಬ್ಮರ್ಜ್ ಆಗ್ತದೆ ಅಂತ ಹೇಳಿ ನಾಸಾದ ವಿಜ್ಞಾನಿಗಳು ಹೇಳಿದ್ದಾರೆ. ಬಹುಶಃ ಇಡೀ ಪ್ರಪಂಚದಲ್ಲಿ ಮಂಗಳೂರು ಮುಂಚೆ
ಮುಳುಗಡೆ ಆಗುದಂತ. ಖಂಡಿತ ಮಂಗಳೂರು ಅಷ್ಟು ಬೇಗ ಮುಳುಗಡೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಭೂಮಿ ಸಹ ಏರ್ತಾ ಇದೆ, ಸಮುದ್ರ ಮಟ್ಟ ಏರೋದ್ರ ಜೊತೆಗೆ ಭೂಮಿ ಸಹ ಏರ್ತಾ ಇದೆ. ಇದಕ್ಕೆಲ್ಲ ಒಂದು ವೈಜ್ಞಾನಿಕವಾಗಿ ನಾವು ಸಾಕಷ್ಟು ಪರಿಣತರು ಇದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ. ಬಟ್ ಯಾವತ್ತೂ ನಮ್ಮನ್ನು ಕನ್ಸಲ್ಟೇ ಮಾಡಿಲ್ಲ ಅವರು ಇದುವರೆಗೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ಈ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಬೇರೆಯವರಾಗ್ಲಿ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರೆ ನಾವು ಖಂಡಿತ ಒಂದು ಸೊಲ್ಯೂಷನ್ ಕೊಡ್ತೇವೆ. ಬಹುಶಃ ಅವರಿಗೂ ನಮ್ಮ ಇದರಿಂದಾಗಿ ನಮ್ಮಲ್ಲಿ ಇರುವ ಇದು ಗೊತ್ತಿಲ್ಲ ಕಾಣ್ತದೆ ಅವರಿಗೆ. ಬಹುಶಃ ನಾವು ಸಾಕಷ್ಟು ಜನ ಇದ್ದೇವೆ ಅಲ್ಲಿ. ಈ ದೂರಗ್ರಾಹಿ ಉಪಗ್ರಹಗಳಾಗ್ಲಿ ಮತ್ತೆ ಭೂಕುಸಿತದ ಬಗ್ಗೆ ಆಗ್ಲಿ ಮತ್ತೆ ಸಮುದ್ರದಿಂದ ಸವೆತಾಗುವ ಜಾಗಗಳನ್ನೆಲ್ಲ ಅಧ್ಯಯನ ಮಾಡಿ ಸಾಕಷ್ಟು ಪರಿಣಿತರಿದ್ದಾರೆ. ನಮ್ಮಲ್ಲೇ ಪ್ರೊಫೆಸರ್ KR ಸುಬ್ರಹ್ಮಣ್ಯ ಅಂತ ಇದ್ರು, ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಟೆಕ್ಟಾನಿಕ್ ಆಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಮುಲ್ಕಿ ಪುಲಿಕಾಟ್ ಲೇಕ್ ಆಕ್ಸಿಸ್ ಅಲ್ಲಿ ಮಂಗಳೂರು ಏರ್ತಾ ಇದೆ ಅಂತ ಹೇಳೋದಕ್ಕೆ ಎವಿಡೆನ್ಸ್ ಇದೆ. ನೀವು ಮಂಗಳೂರಿನಲ್ಲಿ ಮತ್ತು ಚೆನ್ನೈನ ಇದು ತಕೊಂಡ್ರೆ ಕಾನ್ವೆಕ್ಸ್ ಶೇಪ್ ಅಲ್ಲಿ ಇದೆ ಸಮುದ್ರದ ಇದು. ಕೆಲವು ಕಡೆ ಕಾನ್ಕೇವ್ ಶೇಪ್ ಇದೆ. ಮುಂದೆ ಮುಂಬೈ ಮತ್ತು ಇನ್ನೊಂದು ಈಸ್ಟ್ ಕೋಸ್ಟ್ ಅಲ್ಲಿ ನೀವು ಕನೆಕ್ಟ್ ಮಾಡಿದ್ರೆ, ಹಾಗೆ ಕೊಚ್ಚಿನ್ ಮತ್ತು ಈಸ್ಟ್ ಕೋಸ್ಟ್ ಇದೆ, ವೆಸ್ಟ್ ಕೋಸ್ಟ್ ಮತ್ತು ಈಸ್ಟ್ ಕೋಸ್ಟ್ ಕನೆಕ್ಟ್ ಮಾಡಿದ್ರೆ ಕೆಲವು ಕಡೆ ಕಾನ್ಕೇವಿಟಿ ಇದೆ. ಅಲ್ಲೆಲ್ಲ ಬೇಗ ಸಬ್ಮರ್ಜ್ ಆಗ್ತದೆ. ಬಹುಶಃ ಮುಂಬೈ ನಮಗಿಂತ ಮಂಗಳೂರಿಗಿಂತ ಮುಂಚೆ ಮುಳುಗಡೆ ಆಗ್ತದೆ. ಸೊ ಈ ಪ್ರಕೃತಿ ವಿಕೋಪಗಳನ್ನೆಲ್ಲ ನಾವು ಸಮಗ್ರವಾಗಿ ಜಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಬಹಳ ಕಾರಣ. ಇದು ನೈಸರ್ಗಿಕ ಇದರಲ್ಲಿ ಜಿಯೋಲಾಜಿಕಲ್ ಫ್ಯಾಕ್ಟರ್ಸ್. ನಾವು ಅರ್ಥಕ್ವೇಕ್ ಅಂತ ಹೇಳ್ತೀವಿ, ಸುನಾಮಿ ಅಂತ ಹೇಳ್ತೀವಿ. ಅರ್ಥಕ್ವೇಕ್ ಇಂದಲೇ ಸುನಾಮಿ ಆಗೋದು. ತೆರೆಗಳು ಬಂದು ದೊಡ್ಡ ದೊಡ್ಡ ತೆರೆಗಳು ಬಂದು ಭೂಮಿಯನ್ನು ಕಬಳಿಸ್ತಾ ಹೋಗ್ತವೆ. ಭೂಕುಸಿತ ಆಗೋದು ಮತ್ತೆ ಫ್ಲಡ್ಸ್ ಬರೋದು. ಇದಕ್ಕೆಲ್ಲ ನಮ್ಮ ಭೂವಿಜ್ಞಾನದಲ್ಲಿ ಸಾಕಷ್ಟು ಕಾರಣಗಳನ್ನು ನಾವು ಕೊಡ್ತೇವೆ. ಅದರ ಜೊತೆಗೆ ಭೂಕುಸಿತ ಆಗುವ ಮುಂಚೆ ಏನಿತ್ತು ಪರಿಸರ, ಆದ್ಮೇಲೆ ಏನಾಯ್ತು, ಮೊನ್ನೆ ಪ್ರವಾಹ ಬಂದ ಮುಂಚೆ ಮಂಗಳೂರು ಹೇಗಿತ್ತು, ಆಮೇಲೆ ಏನಾಯ್ತು, ಇದೇ ಸಿನಾರಿಯೋ ಕಂಟಿನ್ಯೂ ಆದ್ರೆ ಮುಂದೆ ಏನಾಗ್ಬೋದು ಅಂತ ಹೇಳಿ ಪರಿಣತರನ್ನೆಲ್ಲ ಸಂಪರ್ಕಿಸಿ ಪರಿಸರವಾದಿಗಳನ್ನು, ವಿಜ್ಞಾನಿಗಳನ್ನು ಮತ್ತೆ ಟೆಕ್ನಿಷಿಯನ್ಸ್, ಇಂಜಿನಿಯರಿಂಗ್ನವರು ಇದ್ದಾರೆ, ಅವರಿಗೂ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಜಿಯಾಲಜಿ ಸಬ್ಜೆಕ್ಟ್ ಎಲ್ಲ ಇದೆ. ಎಲ್ಲರನ್ನು ಒಂದು ಕ್ರೋಢೀಕರಿಸಿ ಒಂದು ಸಮಗ್ರ ಅಧ್ಯಯನ ಮಾಡಿ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಬಹುದು. ತಮ್ಮ ಅಂದ್ರೆ ಈ ರೀತಿಯ ಚರ್ಚೆಗಳು ಅಥವಾ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಆಗಿರಲಿ ಅಥವಾ ಇಲಾಖಾ ಮಟ್ಟದಲ್ಲಾಗಲಿ ಇದಕ್ಕೆ ಈ ಸಂದರ್ಭದಲ್ಲಾದ್ರೂ ಕೂಡ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಗ್ರೂಪ್ ಆಗಿ ಒಂದು ಮಾಡುವಂಥ ಪ್ರಯತ್ನಗಳಾಗಿವೆ ನೋಡಿ. ನಾವು ನಮ್ಮ ಮಾಧ್ಯಮ ಮಿತ್ರರಿಗೆ ಯಾವಾಗಲೂ ಒಂದು ಚಿರಋಣಿ. ಯಾಕಂತ ಹೇಳಿದ್ರೆ ನೀವುಗಳು ಈಗ ಎಚ್ಚೆತ್ತುಕೊಂಡು, ಅಟ್ಲೀಸ್ಟ್ ನೀವು ಎಚ್ಚೆತ್ತುಕೊಂಡು ಈಗ ಅಲರ್ಟ್ ಮಾಡಲಿಕ್ಕೆ, ಜನರಿಗೆ ಅಲರ್ಟ್ ಮಾಡಲಿಕ್ಕೆ ನಮ್ಮನ್ನೆಲ್ಲ ಎದುರು ತಗೊಂಡು ಬಂದಿದ್ದೀರಿ. ಈಗ ಗೊತ್ತಾಯ್ತಾ, ನಾವು ನಮ್ಮ ಸಾಧ್ಯವಾದಷ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸಹ ನಾವು ಈ ಪ್ರಕೃತಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ, ಹೋರಾಟಗಳು ಮಾಡ್ತಾ ಇದ್ದೇವೆ. ಇದಕ್ಕೆ ಏನಂದ್ರೆ ಪ್ರತಿಯೊಬ್ಬರು ಒಟ್ಟಾಗಬೇಕು. ಇದು ಒಬ್ಬ ನವೀನ್ ನಾಯಕ್ ಆಗಲಿ ಒಬ್ಬ ವಿಜ್ಞಾನಿಗಳಿಂದಾಗಲಿ ಸಾಧ್ಯವಿಲ್ಲ. ಇದಕ್ಕೆ ಪ್ರತಿಯೊಬ್ಬರು ಒಟ್ಟಾಗಬೇಕು, ಪ್ರತಿಯೊಬ್ಬರು ಇದಕ್ಕೆ ಸಹಕರಿಸಬೇಕು. ಇದಕ್ಕೆ ಈ ನಮ್ಮ ಪ್ರಕೃತಿ ಉಳಿಸ್ಲಿಕ್ಕೆ. ಹಾಗಿದ್ರೆ ಮಾತ್ರ ಮುಂಬರುವ ದಿನಗಳಲ್ಲಿ ನಾವು ಒಂದು ಬದುಕಲಿಕ್ಕೆ ಸಾಧ್ಯ ಉಂಟು. ಎಸ್ ನವೀನೇಕರೇ, ಅದರ ಈ ಬಗ್ಗೆ ಇನ್ನಷ್ಟು ಮಾತಾಡಬೇಕು. ಕುಂಭದ್ರೋಣ ಮಳೆ ಬಂದಿದೆ, ಆದರೂ ಬರಲಿಕ್ಕೆ ಕಾರಣಗಳು ಏನು ಅಂತನ್ನುವಂಥದ್ದು ಬಹುಶಃ ಈ ಬಗೆಗೆ ಚರ್ಚೆಗಳಾಗಬೇಕು. ಒಂದಷ್ಟು ಸಮಿತಿ ವಲಯ ಅಂದರೆ ಒಂದಷ್ಟು ಸರ್ಕಾರ ಈ ಬಗೆಗೆ ಚರ್ಚೆ ನಡೆಸಬೇಕಾದ್ರು ಸಲಹೆಗಳನ್ನು ತೆಗೆದುಕೊಳ್ಳುವಂಥ ಅಗತ್ಯ ಇದೆಯಾ ಅಂತನ್ನುವಂಥ ಪ್ರಶ್ನೆ. ಮುಂದೆ ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನವೀನ್ ನಾಯಕರೇ, ಈಗ ನೀವೇ ಹೇಳಿದಿರಿ ಮರಗಳಿಲ್ಲದೇ ಇದ್ದುದರಿಂದ ಭಾಳಷ್ಟು ತೊಂದರೆ ಆಗ್ತದೆ. ಈ ರೀತಿಯ ಸೆಕೆಗಳಾಗಲಿಕ್ಕೂ ಕಾರಣ, ಮಳೆ ಸರಿಯಾಗಿ ಬರದೇ ಇರಲಿಕ್ಕೂ ಕಾರಣ ಅಂತನ್ನುವಂಥದ್ದು. ಏನು ಪರಿಸರವಾದ ಹಾಗಿದ್ರೆ ಏನು ಈ ಮರಗಳ ಬಗ್ಗೆ ಪ್ರೀತಿ ಅಂದರೆ ನೆಡೋದು ಮಾತ್ರನ? ನೆಡುವಂಥದ್ದನ್ನು ನಾವು ಕಾಣುತ್ತೇವೆ, ಆದರೆ ಮತ್ತೆ ಅದು ಬೆಳೀತಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಹಳ ಮಂದಿ ಇದ್ದಾರೆ, ನೆಡುವಂಥ ಕಾರ್ಯಕ್ರಮ ನಡೀತದೆ. ವನ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮರಗಳನ್ನು ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆ ನೆಡ್ತಾರೆ. ಆದರೆ ಏನಾಗಿದೆ, ಹೇಗಿದೆ, ಅದು ಇದೆಯೋ ಇಲ್ವೋ ಅಂತ ಅನ್ನುವಂಥದ್ದು ಇದೆ. ಇದು ಪರಿಸರ ಪ್ರೇಮ ಅಂತ ಹೇಳೋದಾ ಅಂತ ಇದು ಏನು ಹೇಳ್ತೀರಿ? ನೋಡಿ, ಏನಾಗ್ತದೆ ಅಂತ ಹೇಳಿದ್ರೆ, ಈಗ ವನ ಮಹೋತ್ಸವಗಳಾಗ್ತವೆ. ಈ IT-BT ಕಂಪನಿಗಳಾಗಲಿ ಕೆಲವು ಗಣ್ಯರು ಬರ್ತಾರೆ, ಒಂದು ಮರ ನೆಟ್ಟು ಒಂದು ಫೋಟೋವ ಒಂದು ಸೆಲ್ಫಿಯ ತಗೊಂಡು ಅವರ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹಾಕಿ ಅವರವರ ಮನೆಗಳಿಗೆ ಹೋಗ್ತಾರೆ. ಈ ನೆಟ್ಟ ಗಿಡ ಬದುಕಿದೆಯಾ ಇಲ್ಲ, ಅದಕ್ಕೆ ಪೋಷಣೆ ಬರ್ತದೆ. ಈಗ ಮಳೆಗಾಲದಲ್ಲಿ ಅದು ಹೇಗೋ ಬದುಕೊಳ್ತದೆ, ಗೊತ್ತಾಯ್ತಾ. ಅದರ ನಂತರ ಅದಕ್ಕೆ ಈ ಸಮ್ಮರ್ ಸ್ಟಾರ್ಟ್ ಆಗುವಾಗ ಅದಕ್ಕೆ ನೀರು ಹಾಕ್ಲಿಕ್ಕೆ ಇರ್ತದೆ. ಅದನ್ನ ಯಾರು ಅಷ್ಟೊಂದು ಹೆಚ್ಚಾಗಿ ಗಣನೆಗೆ ತಗೊಳ್ಳೋದಿಲ್ಲ, ಗೊತ್ತಾಯ್ತಾ. ಮತ್ತೆ ಇನ್ನೊಂದು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಗಿಡ ನೆಡಿ, ಮರ ನೆಡಿ, ಮತ್ತೆ ಅದರ ನಂತರ ನಮ್ಗೆ ಇನ್ನೊಂದು ಹೌದು, ಎಸ್, ಓಕೆ, ನೋಡೋದು ಒಳ್ಳೇದು. ಮೊದಲಿಗೇನೋ ಅದಕ್ಕೆ ಒಂದು ಕವರ್ ಇರ್ತಾರೆ, ಆಮೇಲೆ ಕವರ್ ಹೋಗ್ತದೆ, ಆಮೇಲೆ ಅದಕ್ಕೆ ನೀರು ಇಲ್ಲ. ಮತ್ತು ಒಂದು ಗಿಡ ನೆಟ್ಟಾಗ ಅದಕ್ಕೆ ಒಂದು ಪೋಷಣೆ ಅನ್ನೋದು ಇದೆ ಅಲ್ವಾ. ಒಂದು ಇಂಥ ಗಿಡಗಳಿಗೆ ಇದೇ ರೀತಿಯಾದಂಥ ಪೋಷಣೆಗಳನ್ನು ಮಾಡೋದು. ಕಟ್ ಮಾಡೋದಿದ್ರೆ ಹೇಗೆ ಕಟ್ ಮಾಡಬೇಕು? ಮೆಸ್ಕಾಮ್ನವರು ಬಂದರು, ನಮ್ಮ ವೈರಿಗೆ ತಾಗ್ತದೆ ಅಂತೇಳಿ ಕಟ್ ಮಾಡಿಬಿಟ್ರು.
ಹೌದು, ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ, ಅದು ಗಿಡ ನೆಡುವುದು ಅಂತ ಹೇಳಿದ್ರೆ ಅದೊಂದು ಮಗುವಿನಾಗಿ. ಈಗ ಮಗುವನ್ನ ನೀವು ಹೇಗೆ ಒಂದು 3-4 ವರ್ಷ 5 ವರ್ಷ ಹೇಗೆ ನೀವು ಪೋಷಣೆ ಮಾಡ್ತೀರಿ, ಅದೊಂದು ಸ್ವಲ್ಪ ಅದೊಂದು ಬೆಳೆಯುವವರೆಗೆ, ಹಾಗೆ 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 ಅದನ್ನ ನೋಡಿಕೊಳ್ಬೇಕು. ನೆಡುವಂತದ್ದು ಅಲ್ಲೆಲ್ಲೋ ಪಶ್ಚಿಮ ಘಟ್ಟದಲ್ಲಿ ಮರಗಳನ್ನೆಲ್ಲ ಕಡಿದಿದ್ದಾರೆ, ಅದರ ಬದಲಿ ಅಂತೇಳಿ ಮತ್ತೆ ನಮ್ಮ ಸಿಟಿಯಲ್ಲಿ ನಮ್ಮ ರೋಡ್ ಆಯ್ತು, ಅಲ್ಲಿ ಕಾಡುಗಳು ಬರದಾಗಿದೆ, ಹಾಗಾಗಿ ಇಲ್ಲಿ ನಾವು ಮರ ನೆಡಬೇಕು ಅಂತ ಅದೊಂದು ಆದರೆ ನಾವು ಒಂದು ನೇಮ್ ಸೇಕ್ ನೆಡುವ ವಿಚಾರಗಳು ಇದ್ದಾವೆ ಕೆಲವು ಕಡೆ. ಬಟ್ ಇಲ್ಲ, ನಿಜವಾಗ್ಲೂ ಸೀರಿಯಸ್ ಆಗಿ ವರ್ಕ್ ಮಾಡೋರು ಸಹ ಇದ್ದಾರೆ ನಮ್ಮಲ್ಲಿ, ಕೆಲವು ಪರಿಸರವಾದಿಗಳಿದ್ದಾರೆ. ಅವರು ತುಂಬಾ ಅದನ್ನ ಒಂದು ಹೌದು ಅದನ್ನ ಜವಾಬ್ದಾರಿ ತಗೊಂಡು ಏನು ಕೆಲಸ ಮಾಡುವವರು ಸಹ ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಅದು ಅಂತವರೆಲ್ಲ ಕೆಲಸ ಮಾಡಿದ್ರೆ ಕೆಲವು ಮರಗಳು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಹೌದು 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 ಆಯ್ತು, ಅದು ಹಂತಕ್ಕೆ ಅದು ಬಂದಿದೆ. ಕೊನೆಗಾಗುವಾಗ ತಂತಿಗಳು ವೈರ್ ಗಳನ್ನ ಹಾಕಬೇಕು ಅಂತ ಬಹಳ ವರ್ಷಗಳಿಂದ ಅದು ಇದೆ, ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಆದ್ರೆ ಮೇಲ್ಗಡೆ ತಂತಿಗಳಿದ್ದಾವೆ, ಎಷ್ಟೋ ತಂತಿಗಳು, ಎರಡೂ ರಸ್ತೆಯ ಎರಡೂ ಬದಿ ಚತುಷ್ಪಥ ರಸ್ತೆ ಆದ್ರೂ ಕೂಡ ಒಂದೆಡೆಯಲ್ಲಿ ಕಾಂಕ್ರೀಟ್ ರಸ್ತೆ, ಮತ್ತೊಂದೆಡೆಯಲ್ಲಿ ಸರ್ ಅವತ್ತು ಹೇಳಿದ್ರಿ ಕಾಂಕ್ರೀಟ್ ರಸ್ತೆಗಳಿಂದ ಆಗುವಂಥ ತೊಂದರೆಗಳೇನು ಅಂತೇಳಿ. ಸೊ ಇದೆಲ್ಲ ಆಗುವಾಗ ಅಲ್ಲಿ ಕೇವಲ ಗಿಡ ನೆಡ್ತದೆ, ಗಿಡ ಬೆಳೀತದೆ, ಬೆಳೆಯುವ ಹಂತದಲ್ಲಿ ಇನ್ನೇನೋ ಅದು ಹೂಗಳನ್ನು ಕೊಡ್ತದೆ, ಒಳ್ಳೆ ಗಾಳಿ ಕೊಡ್ತದೆ ಅಂತ ಆಗುವಾಗ ಅನಿವಾರ್ಯವಾಗಿ ಮೆಸ್ಕಾಂನವರು ಅದನ್ನು ಕಡಿದಾಕ್ತಾರೆ. ಮೆಸ್ಕಾಂ ಮಾತ್ರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ಇವರು ಸಹ ಮಾಡ್ತಾರೆ, ಯಾರಂದ್ರೆ ಈಗ ಕೆಲವು ಬೋರ್ಡಿಗೆ ಅಡ್ಡ ಬರ್ತದೆ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ಕೆಲವು ಏನಂತ ಹೇಳಿದ್ರೆ ತುಂಬಾ ಒಂದು ಬೇಜಾರ್ ಸಂಗತಿ ಅಂತ ಹೇಳಿದ್ರೆ, ಕೆಲವು ಅಂಗಡಿಯವರು ಅವರ ಅಂಗಡಿಯ ಮನೆ ಎದುರಿಗೆ ಎಲೆ ಬೀಳ್ತದೆ ಅಂತ ಹೇಳಿ ಕಡಿಯೋರಿದ್ದಾರೆ. ಅವರ ಅಂಗಡಿಗೆ ಎಲೆ ಬೀಳ್ತದೆ, ಎಲ್ಲ ಅಡ್ಡ ಆಗ್ತದೆ ಅವರ ಅಂಗಡಿದು ಏನು. ಯಾಕಂದ್ರೆ ನಾವು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಒಂದು ದೊಡ್ಡ ಶೋರೂಮ್ ಎಲ್ಲ ಮಾಡಿದ್ದೇವೆ, ನಮ್ಮ ಶೋರೂಮ್ ಇದು ಬೋರ್ಡ್ ಜನರಿಗೆ ಕಾಣುದಿಲ್ಲ, ಈ ರೀತಿ ಎಲ್ಲ ಮಾಡಿ ಅದನ್ನ ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡ್ತಾರೆ. ನಾವು ಮತ್ತೆ ಈಗ ಇನ್ನೊಂದು ಏನಾಗಿದೆ ಅಂದ್ರೆ ಈಗ ಒಂದು ಫಸ್ಟ್ ಕ್ಲಾಸ್ ಚೈನಾದು ಇದು ಬಂದಿದೆ, ಏನು ಚೈನಾದು ಸಾ ಬಂದಿದೆ. ನಾವು ಪರಿಸರವಾದಿಗಳು ಎಚ್ಚೆಟ್ಟು ಅಲ್ಲಿ ಬರೋ ಮುಂಚೆ ಅದು ಇಡೀ ಮರದ ಬುಡ ಸಮೇತ ಕಟ್ ಮಾಡಿ ಇಟ್ಟಿರ್ತಾರೆ. ಮುಂಚೆ ಆದ್ರೆ ನೀವು ಕೊಡಲಿ ಯೂಸ್ ಮಾಡಿಕೊಂಡು ಕಟ್ಟು ಅಟ್ಲೀಸ್ಟ್ ಒಂದೇ ಸ್ವಲ್ಪ ಕಡಿಯುವಾಗ ಯಾರಾದ್ರೂ ನಮ್ಗೆ ಇನ್ಫಾರ್ಮೇಶನ್ ಹೌದೌದು. ಮತ್ತೆ ಈಗ ಯಾವುದೇ ಮರ ಕಡಿಲಿಕ್ಕೆ ಅದಕ್ಕೆ ಒಂದು ಅರಣ್ಯ ಇಲಾಖೆ ಅನುಮತಿ ಪಡಿಬೇಕು, ಗೊತ್ತಾಯ್ತಾ. ಈಗ ಅವರು ಕೆಲವು ಸಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವನ್ ಮೆಸ್ಕಾಂನವರಾಗ್ಲಿ ಒಂದು ಗೆಲ್ಲು ಕಡಿತೇವೆ ಅಂತ ಹೇಳ್ತಾರೆ, ಬಟ್ ಅವ್ರು ಗೆಲ್ಲು ಕಡಿದಿಲ್ಲ, ಇಡೀ ಅದರದ್ದು ಮೇನ್ ಕಾಂಡಗಳನ್ನೇ ಏನು ಕಟ್ ಮಾಡಿ ಇಟ್ಟಿರ್ತಾರೆ. ಸೊ ಅದೊಂದು ತುಂಬಾ ದೊಡ್ಡ ಸಮಸ್ಯೆ. ಒಂದೊಂದು ಮರಗಳಿಗೆ ಅದು ಕಡಿಯುವ ಪರಿಸ್ಥಿತಿಯಲ್ಲಿ ಅದು ಯಾವ ರೀತಿಯಲ್ಲಿ ಕಡಿಬೇಕು ಅನ್ನೋ ಯಾವುದೇ ರೀತಿ ಕನ್ಸಲ್ಟೇಷನ್ ಮಾಡುದಿಲ್ಲ, ಅವರಷ್ಟಕ್ಕೆ ಅವ್ರು ಬರ್ತಾರೆ, ದಿಢೀರನ್ನೇ ಒಂದು ಅದು ಚೈನಾ ಸಾ ಅಲ್ಲಿ ಕಟ್ ಮಾಡಿ ಎಲ್ಲ ಒಂದು ಕಡೆ ಬದಿಗೆ ಹಾಕಿ ಹೋಗಿಬಿಡ್ತಾರೆ. ನಾವು ಕಂಪ್ಲೇಂಟ್ ಮಾಡಿದ್ರೆ ಒಂದು ಜಾಸ್ತಿ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಒಂದು FIR ಒಂದು ರಿಜಿಸ್ಟರ್ ಆಗ್ತದೆ ಅಷ್ಟೇ. FIR ಅಂತ ಒಂದು ರಿಜಿಸ್ಟರ್ ಆಗ್ತದೆ, ಅದು ತನಿಖೆ ಆಗಿದೆಯಾ ಇಲ್ಲ ಅಂತ ನಾವು ಪುನಃ ಅದನ್ನ ಫಾಲೋ ಅಪ್ ಮಾಡ್ತೇವೆ. ಕೆಲವು ಸಲ ತನಿಖೆ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗೆಲ್ಲ ಉಂಟು. ಅಂದ್ರೆ ಇದು ಅವೇರ್ನೆಸ್ ಅಲ್ಲ, ಇದರ ಬಗ್ಗೆ ಸೀರಿಯಸ್ನೆಸ್ ಬರಬೇಕು. ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿ ಆಯ್ತು, ಎಲ್ಲರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಯ್ತು. ಈಗ ಇದರ ಮೇಲೆ ಸೀರಿಯಸ್ನೆಸ್ ಬರಬೇಕು. ಸೀರಿಯಸ್ನೆಸ್ ನಮಗೀಗ ಈ ಪ್ರಕೃತಿ ಈಗ ಈ ರೀತಿ ತೋರಿಸ್ತಾ ಇದೆ ಅಂತ ಹೇಳಿದೆ. ಎವಾಪರೇಷನ್ ಲಾಸ್ ಜಾಸ್ತಿ ಆಗ್ತದೆ, ನದಿಗಳ ನೀರು ಇಳಿಮುಖ ಆಗಿ ಸೀರಿಯಸ್ನೆಸ್ ನಮಗೆ ಹೀಗೆ ತೋರಿಸ್ತಾ ಇದೆ. ಸರ್, ಈ ಹಿಂದೆ ಒಂದು ಯಾವುದೋ ವಿಜ್ಞಾನಿಗಳ ಒಂದು ವರದಿ ಒಂದು ಇದನ್ನು ಕೇಳಿ ನೋಡಿದೆ, ಅಂದರೆ ಬಿಸಿ ಜಾಸ್ತಿ ಆಗ್ತಾ ಇದೆ. ಈ ಬಿಸಿ ಜಾಸ್ತಿ ಆಗ್ತಾ ಸೆಕೆಯು ಜಾಸ್ತಿ ಆಗ್ತದೆ, ಅದೇ ರೀತಿಯಲ್ಲಿ ಮಳೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಅಂತ. ಅಂದರೆ ಮಳೆ ಪ್ರಮಾಣ ಜಾಸ್ತಿ ಆದರೆ ನಮಗೆ ಖುಷಿ ಅಲ್ವಾ? ಖುಷಿ. ಆದರೆ ಅದೇನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಬರೋದಿಲ್ಲ. ಒಂದು ಪ್ರದೇಶದಲ್ಲಿ ಈಗ ನೀವು ಕಾಂಕ್ರೀಟ್ ಬಿಲ್ಡಿಂಗ್ ಜಾಸ್ತಿ ಆದಾಗ ಕೆಲವು ಕಡೆಗೆ ಬೆಂಗಳೂರಿನಲ್ಲೆಲ್ಲ ಕೆಲವು ಸಂಜೆ ಸಿಕ್ಕಾಪಟ್ಟೆ ಮಳೆ ಬರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕಾಂಕ್ರೀಟ್ ಕಾಡಾಗಿದೆ. ಹಾಗೆ ಮಂಗಳೂರು ಈಗ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಾವು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಮಂಗಳೂರಿನಲ್ಲಿ ಈ ತರ ಕಾಂಕ್ರೀಟ್ ಬಿಲ್ಡಿಂಗ್ಗಳಿರೋದು ಜಾಗ ಜಾಸ್ತಿ. ಬಹುಶಃ ಮುಂದೊಂದು ದಿವಸ ನಮ್ಮಲ್ಲಿ ಒಂದೊಂದು ಪ್ರದೇಶದಲ್ಲಿ ನೀವು ಈಗ ಹಂಪನಕಟ್ಟೆಯಲ್ಲಿ ಬಂದ್ರೆ ಮಳೆ ಬಂದ್ರೆ ಇನ್ನೊಂದು ಕಂಕನಾಡಿಯಲ್ಲಿ ಮಳೆ ಇರೋದಿಲ್ಲ ಕೆಲವು ಸರ್ತಿ. ಸೊ ಆ ತರ ಎಲ್ಲ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಮಳೆ ಬರಬೇಕು, ಎಲ್ಲ ಕಡೆ ಸಾಕಷ್ಟು ಮಳೆ ಬಂದ್ರೆ ನಮಗೆ ಪರಿಹಾರ ಇದೆ. ಆದ್ರೆ ಒಂದೊಂದೇ ಕಡೆಗೆ ಬಂದು ಈ ತರ ಕೆಲವೆಲ್ಲ ನಮ್ಮ ಪರಿಸರ ಹಾಳು ಮಾಡುವಂತ ಘಟನೆಗಳು ನಡೀತವೆ. ಈಗ ಲ್ಯಾಂಡ್ ಸ್ಲೈಡ್ ಆಗಲಿ ಇದಾಗ್ಲಿ ಒಂದೇ ಪ್ರದೇಶದಲ್ಲಿ. ಬಹುಶಃ ಈಗ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಮಳೆ ಬರಲಿಲ್ಲ, ಅದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಅಥವಾ ಮಾಮೂಲಿ ಮಳೆ ಬರುವಷ್ಟು ಬಂದಿದ್ರೆ ಇದಾಗ್ತಾ ಇತ್ತು. ಅದು ಸ್ಪ್ರೆಡ್ ಆಗಿ ಒಂದು ತಿಂಗಳಲ್ಲಿ ಇಡೀ ಬರುವ ಮಳೆ ಒಂದು 3 ದಿವಸದಲ್ಲಿ ಬಂದ್ರೆ. ಈ ಹಿಂದೆ ನಾವು ಮಳೆ ಮುಂಗಾರು ಮಳೆ ಹಿಂಗಾರು ಮಳೆ ಬಹುಶಃ ಇಷ್ಟು ಮಳೆ ಬರದೇ ಇರಲಿ, ಆದರೆ ಬಾವಿ ನೀರುಗಳು, ನದಿ ನೀರುಗಳು, ಅಥವಾ ಹಸಿರು ಇವೆಲ್ಲವೂ ಕೂಡ ಇರ್ತಾ ಇದ್ವು. ಆದರೆ ಭರಪೂರ ಮಳೆ ಬಂತು,
ಮಳೆ ಬಂದ ಕೆಲವೇ ದಿನಗಳಲ್ಲಿ ಭೂಮಿಯೆಲ್ಲ ಒಣಗಿ ಹೋಗಿದೆ. ಅದಕ್ಕೆ ಕಾರಣಗಳು ಹೇಳ್ತೇವೆ. ಈಗ ಭೂಕುಸಿತ ಆಗಿ ಲ್ಯಾಂಡ್ ಎಕ್ಸ್ಪೋಸ್ ಆಯಿತು, ಜಾಸ್ತಿ ಶಾಖದಿಂದಾಗಿ ನೀರೆಲ್ಲ ಆವಿಯಾಗ್ತಾ ಹೋಯ್ತು. ಮತ್ತೆ ಈಗ ಮರಗಳು ಹಿಡಿದಿಟ್ಟುಕೊಳ್ಳುವ ಮರಗಳಿಲ್ಲ, ಆ ಮೆಕ್ಕಲು ಮಣ್ಣು ಅಂತ ಹೇಳ್ತೇವೆ, ಅದ್ರಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಜಾಸ್ತಿ ಇದೆ, ಸ್ಲೋಪ್ ಎಲ್ಲ ಈಗ ಎಕ್ಸ್ಪೋಸ್ ಆಯಿತು. ಎಲ್ಲ ಕಾರಣಗಳಿಂದಾಗಿ ನೀರು ಬೇಗ, ಬಹುಶಃ ಈ ಕುಂಭದ್ರೋಣ ಮಳೆ ನಿಧಾನವಾಗಿ ಬಂದಿದ್ರೆ ತುಂಬಾ ನೀರು ಜಾಸ್ತಿ ಇರ್ತಾ ಇತ್ತು. ಅದು ಸಹ ಇದೆಲ್ಲ ಪ್ರಾಕೃತಿಕ ವಿಕೋಪ ಆದ್ಮೇಲೆ ಸುಮಾರು ದಿವಸದಿಂದ ಇತ್ತೀಚೆಗೆ ಮಳೆನೇ ಬರ್ತಾ ಇಲ್ಲ. ಈಗ ಬಹುಶಃ ಮುಂದೊಂದು ದಿವಸ ಇದು ಬಹುಶಃ ಸ್ವಲ್ಪ ಸುಧಾರಿಸಬಹುದು. ಮಳೆ ಅಂತ ಅನ್ನೋದು ನಮ್ಮ ಲಾಭಕ್ಕೆ ಅಲ್ಲ, ಅದು ಅದು ಈಕ್ವಲ್ ಆಗಿ ಸ್ಪ್ರೆಡ್ ಆದ್ರೆ ನಮಗೆ ಖಂಡಿತ ಸಡನ್ ಸಮುದ್ರಕ್ಕೆ. ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಈ ಮರ ಗಿಡಗಳು ಇರೋದ್ರಿಂದ ಅದರ ಎಲೆಗಳೆಲ್ಲ ಉದುರ್ತದೆ, ಮಣ್ಣಿನ ಮೇಲೆ ಉದುರಿ ಅದೇನಾಗ್ತದೆ, ಕೊಳುತು ಅಲ್ಲೇ ಸಾಯಿಲ್ ಕಾರ್ಬನ್ ಅಂತಂದು ಫಾರ್ಮ್ ಆಗ್ತದೆ, ಗೊತ್ತಾಯ್ತಾ? ಇದಾಗಿ ಕೊಳುತು ಅಲ್ಲೇ ಸಾಯಿಲ್ ಕಾರ್ಬನ್ ಫಾರ್ಮ್ ಆಗ್ತದೆ. ಸೊ ಒಂದು ಮಣ್ಣಿನಲ್ಲಿ 100ಕ್ಕೆ ಒಂದು 2% ಅಂತ ಹೇಳಿದ್ರೆ 100 kg ಮಣ್ಣಿಗೆ 2 kg ಅಷ್ಟು ಸಾಯಿಲ್ ಕಾರ್ಬನ್ ಅಂಶ ಇದ್ದರೆ ಮಾತ್ರ ಅದು ಬಂದ ಮಳೆಯ ನೀರನ್ನು ಇಂಗಿಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತದೆ. ಅದರಲ್ಲಿ ಯಾವಾಗ ಸಾಯಿಲ್ ಕಾರ್ಬನ್ ಅಂಶ ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಕಮ್ಮಿ ಉಂಟು ಅಂತ ಹೇಳಿದ್ರೆ ಅಲ್ಲಿ ನೀರು ಇಂಗುವ ಪ್ರಮಾಣ ಕಮ್ಮಿ ಆಗಿದೆ ಅಂತ ಹೇಳಿ ಅರ್ಥ. ಅಲ್ಲಿ ನಿಮ್ಗೆ ಏನೇ ಮಾಡಿದ್ರು ಸಹ ನಮ್ಗೆ ಅನ್ಲೆಸ್ ಅಂಡ್ ಅದರ್ವೈಸ್ ನಾವು ಪ್ಲಾಂಟೇಶನ್ ಮಾಡಿ ಅದನ್ನ ನೋಡಿಕೊಂಡು ಅದರ ಎಲೆಗಳನ್ನು ಏನು ಕಸ ಅಂತೇಳಿ ಬಿಸಾಡದೆ ಈಗ ಇನ್ನೊಂದಾಗ್ತದೆ. ಈಗ ಸ್ವಲ್ಪ ಬಿಸಿಲು ಬಂದ ಕೂಡಲೇ ಸುಡ್ಲಿಕ್ಕೆ ಶುರು ಮಾಡ್ತಾರೆ, ಎಲೆಗಳನ್ನು ತೆಗೆಯೋದು ಸುಡುದು, ಅಲ್ಲೆಲ್ಲೆಲ್ಲಲ್ಲಿ ನೀವು ನೋಡಿರ್ಬೋದು. ಅದು ಇನ್ನೂ ವರ್ಸ್ಟ್ ಸಿಚುಯೇಷನ್. ಹೌದು, ಅದನ್ನು ಯಾವತ್ತೇ ಈ ತರಗೆಲೆಗಳನ್ನ ಸುಡಬಾರ್ದು. ಬಹುಶಃ ಬಹಳಷ್ಟು ವಿಚಾರಗಳನ್ನು ಮಾತಾಡೋದು. ಅಂತೂ ಬಹುಶಃ ಈ ಪರಿಸ್ಥಿತಿಗೆ ನಾವು ಹೇಳಿದಾಗೆ ಮಾನವ ನಿರ್ಮಿತವಾದಂಥ ಒಂದಷ್ಟು ಕಾರ್ಯಗಳೇನಿರ್ತವೆ, ಇದರಿಂದಾಗಿ ಇದು ಅನ್ನುವಂಥದ್ದು ಒಂದು. ಮತ್ತೊಂದೆಡೆಯಲ್ಲಿ ಏನು ಜಿಯೋಗ್ರಫಿಕಲ್ ಒಂದು ಶಾಸ್ತ್ರದ ಪ್ರಕಾರ ಇಂಥ ಕೆಲವು ಬೆಳವಣಿಗೆಗಳು ಆಗುವಂಥದ್ದಿದೆ. ಯಾಕಂದರೆ ವೆಸ್ಟರ್ನ್ ಘಾಟ್ಸ್ ತಾನೇ ಅಂದರೆ ಭೂಮಿ ಬೆಳೀತಾ ಇದೆ ಅಂತ ಅನ್ನುವಂಥದ್ದು, ಮಂಗಳೂರು ಎತ್ತರಕ್ಕೆ ಹೋಗ್ತಾ ಇದೆ ಅಂತ ಅನ್ನುವಂಥದ್ದು, ಇದರಿಂದಾಗಿ ವೆಸ್ಟರ್ನ್ ಘಾಟ್ಸ್ ಮೇಲಿನ ಪ್ರಭಾವ ಬೀರ್ತಾ ಇರುವುದರಿಂದ ಆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಬದುಕ್ತಾ ಇರುವವರು ಕೂಡ ನೋಡಬೇಕಾಗಿದೆ. ಹಾಗಾಗಿ ಕಸ್ತೂರಿ ರಂಗನ್ ವರದಿ ಅಥವಾ ಈ ಹಿಂದೆ ಗಾಡ್ಗಿಲ್ ವರದಿ ಆಗಬೇಕಾದಂತ ಅಗತ್ಯತೆ ಇರುವಂತದ್ದು, ಕಸ್ತೂರಿ ರಂಗನ್ ವರದಿಗಿಂತಲೂ ಗಾಡ್ಗಿಲ್ ವರದಿಯನ್ನೇ ಜಾರಿಗೆ ತರುವಂತ ಅವಶ್ಯಕತೆ ಇರುವಂತದ್ದು. ಇಲ್ಲದೆ ಹೋದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾರೆಲ್ಲ ಬದುಕ್ತಾ ಇದ್ರು ಅವರಿಗೂ ಅಪಾಯ ಇದೆ ಅಂತ, ವೆಸ್ಟರ್ನ್ ಘಾಟ್ಸ್ಗೆ ಅಪಾಯ ಇದೆ, ಜೊತೆಗೆ ಅಲ್ಲಿ ಬದುಕ್ತಾ ಇರುವವರಿಗೆ ಅಪಾಯ ಇದೆ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತಿಗೆ ನಮಗೆ ಕಾಣ್ತಾ ಇರುವಂತದ್ದು. ಇದು ಇವತ್ತಿನ ಚರ್ಚೆ. ನವೀನ್ ನಾಯ್ಕ್ ಅವರಿಗೂ ಸರ್ ಗಂಗಾಧರ್ ಭಟ್ರ ಅವರಿಗೂ ಧನ್ಯವಾದಗಳು ಸರ್ ಈ ಒಂದು ಚರ್ಚೆಯ ಭಾಗ. ಧನ್ಯವಾದ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.